ಈಗ ಒಂದೆರಡು ನಿಮಿಷಗಳಲ್ಲಿ ಆರಂಭವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ UT ಖಾದರ್ ಶಾಸಕರು ಮತ್ತು ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ವೇದಿಕೆಗೆ ಬರಬೇಕಾಗಿ ಬಿಸಿಲಿನ ಜನ ಇರ್ತಾ ಇದೆ. ಬಂದಿರತಕ್ಕಂಥ ಎಲ್ಲ ಸೋದರಿಯರಿಗೆ ವಿನಂತಿ, ಇವತ್ತು ಸಂಜೀವಿನಿ ಒಕ್ಕೂಟದ ಸ್ವದೇಶಿ ಉತ್ಪನ್ನಗಳ ಮಾರಾಟ ಮೇಳ ಇದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಇರ್ತದೆ. ನನಗೆ ಬೇಕಾಗಿರುವಂಥ ಸೊಪ್ಪು ತರಕಾರಿಯಿಂದ ಹಿಡಿದು ಸೋಪು ಬಿರಿಯಾನಿಯೋ ಮತ್ತು ನಾನ್ ವೆಜ್ ಕೂಡ ಬಿರಿಯಾನಿಯಿಂದ ಹಿಡಿದು ಮತ್ತೆ ಮಾಂಸದಿಂದ ಹಿಡಿದು ಕೂಡ ಇಲ್ಲಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಬೇಕು ಅವರಿಗೆಲ್ಲ ಪ್ರೋತ್ಸಾಹ ನೀಡಬೇಕು. ಜೊತೆಗೆ ನಮ್ಮ ಸ್ಪರ್ಧೆಗಳಿದೆ. ಈಗಾಗಲೇ ಸ್ಪರ್ಧೆಗೆ ಕಾರ್ಯಕ್ರಮ ಮುಗಿದ ತಕ್ಷಣ ವೈಯಕ್ತಿಕ ದೇಶಭಕ್ತಿ ಗೀತೆ ಸ್ಪರ್ಧೆ ನಡೀತದೆ, ಅನಂತರ ಸಮೂಹ ಸ್ಪರ್ಧೆ ನಡೀತದೆ, ಅನಂತರ ಸಮೂಹ ನೃತ್ಯ ಸ್ಪರ್ಧೆ ನಡೀತದೆ. ಮೆಹಂದಿ ಮತ್ತು ರಂಗೋಲಿ ಸ್ಪರ್ಧೆಯವರು ದಯವಿಟ್ಟು ಹೆಸರುಗಳು ಎಷ್ಟಿದೆ ಅಂತ ನೋಡ್ತೇವೆ. ಕೇಶವಿನ್ಯಾಸ ಅದು ಕೂಡ ಆ ಕಡೆ ನಡೆಯುವಂಥದ್ದು. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ 11 ಗಂಟೆಯ ಒಳಗಡೆ ಕ್ಷೇತ್ರದ ಈ ಭಾಗದ ಶಾಸಕರಾದಂತಹ ಸನ್ಮಾನ್ಯ UT ಖಾದರ್ ಅವರು ಈ ಕಾರ್ಯಕ್ರಮದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮ ಎಲ್ಲೆಡೆ ಕಾಣ್ತಾ ಇದೆ. ಹೇಳುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಚಾಲನೆ ನೀಡೋಡ್ಬೇಕು. ನನ್ನ ಜೊತೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ. ಧನ್ಯವಾದಗಳು ಬಂಧುಗಳೇ. ನಾವೀಗ ಆಚರಿಸ್ತಾ ಇದ್ದೇವೆ. ಆದರೆ ನಾವೆಲ್ಲ ಪುಣ್ಯವಂತರು ಶಾಸಕರೇ. ನಾರಿ ಸಮಾನದಲ್ಲಿ ತುಳುನಾಡಿನ ಮಣ್ಣಿನ ಮಗಳು ಹೋರಾಡಿದಂತಹ ಸಿಂಪಿಲಿ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಶಕ್ತಿ ಎಲ್ಲವೂ ಕೂಡ ಅವಳ ಸವಿ ನೆನಪಿನೊಂದಿಗೆ ಮೂಡಬಿದ್ರೆಯ ಜೈನ ಮನೆತನದಿಂದ ಚೌಡಪ್ಪ ಬಂಗಾರಸರನ್ನ ಮದುವೆಯಾಗಿ ಸಮಾಜದ ಒಂದಷ್ಟು ಮುಖಂಡರನ್ನ ಒಟ್ಟು ಸೇರಿಸಿಕೊಂಡು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಾಳೆ. ಹಾಗಿರುವಾಗ ಇವತ್ತು ನಮ್ಮ ದಿವಸ, ಇವತ್ತು ನಾರಿಯರ ದಿವಸ ಶಾಸಕರೇ. ಅಂತ ಸಂದರ್ಭದಲ್ಲಿ ಸಂಜೆ ತನಕ ಬೇರೆ ಬೇರೆ ಕಾರ್ಯಕ್ರಮ, ಮೊನ್ನೆ ತಾನೇ ಶಾಸಕರು ಸಿಗುವಾಗ ಮಾತಾಡಿದೆವು. ಇವತ್ತಿನ ಎಲ್ಲ ವಿಶೇಷಿತವಾಗಿ ನಮಗೆ ಸಹಕಾರವನ್ನು ನೀಡುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ಮೊದಲನೇದಾಗಿ ಅದಕ್ಕೆ ನಾವು ಅವರಿಗೆ ವಿಶೇಷವಾಗಿ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸುವ. ಅದು ಹೋಗುವಾಗ ನಾವು ಮಾತಾಡ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರ್ಥನೆಯೊಂದಿಗೆ ವಂದೇ ಮಾತರಂ ಹಾಡಿನೊಂದಿಗೆ ಆರಂಭ ಮಾಡಲಿಕ್ಕಿದ್ದಾರೆ ನಮ್ಮೆಲ್ಲ ಸಹೋದರಿ ಮಿತ್ರರು. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯದ ಶೀತಲಾಂ ಸಸ್ಯ ಶ್ಯಾಮಲಾ ಮಾತರಂ, ವಂದೇ ಮಾತರಂ. ಶುಭ್ರಾ ಜೋಷ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ದ್ರುಮದುಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಈ ವಲಯದ ಹಿರಿಯ ಕಾರ್ಯಕರ್ತರಾದ ನಮ್ಮ ಇಲಾಖೆಯ ಮೇಲ್ವಿಚಾರಕರಾದಂತಹ ಶ್ರೀಮತಿ ಶಂಕರಿಯವರು. ದಾಖಾ ಜಿಲ್ಲೆ ಉಳ್ಳಾಲ ತಾಲೂಕು 300 ಗ್ರಾಮ ಪಂಚಾಯತ್ ಸ್ನೇಹ ಸಂಜೀವಿನಿ ಒಕ್ಕೂಟ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ದುರ್ಗಾವಾಹಿನಿ ಮಹಿಳಾ ಮಂಡಲ ರಿಜಿಸ್ಟರ್ಡ್ ಕುತ್ತರ್ ಇದರ ಸಂಯುಕ್ತ ಆಶ್ರಯದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಈ ಶುಭ ದಿನದ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ವಹಿಸಿರುವಂಥ ಶ್ರೀ ವಿಲ್ಫ್ರೆಡ್ ಡಿಸೋಜ ಅಧ್ಯಕ್ಷರು 300 ಗ್ರಾಮ ಪಂಚಾಯತ್ ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಅದೇ ರೀತಿ ಇವತ್ತಿನ ಒಂದು ಧ್ವಜಾರೋಹಣವನ್ನು ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಶ್ರೀಯುತ ಪಾಪ ಬೋವಿ ಸರ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ತಾಲೂಕು ಪಂಚಾಯತ್ ಇಒ ಶ್ರೀಯುತ ನಾಗರಾಜ್ ಸರ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ರಾಜೇಶ್ವರಿ, ಉಪಾಧ್ಯಕ್ಷರು 300 ಗ್ರಾಮ ಪಂಚಾಯತ್, ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಭಾಗದ ಸದಸ್ಯರು ಶ್ರೀಮತಿ ಕವಿತಾ, 300 ಗ್ರಾಮ ಪಂಚಾಯತ್, ಇವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ರವೀಂದ್ರ ರಾಜೀವ ನಾಯ್ಕ್, 300 ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ, ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಸುಬ್ರಹ್ಮಣ್ಯ ಸರ್, ವ್ಯವಸ್ಥಾಪಕರು ಸಂಜೀವಿನಿ ಒಕ್ಕೂಟ, ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ನೇಹ ಸಂಜೀವಿನಿಯ ಅಧ್ಯಕ್ಷರು ಶ್ರೀಮತಿ ವಸಂತಿ, ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವಿಲ್ಮಾ ವಿಲ್ಫ್ರೆಡ್ ಡಿಸೋಜಾ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿ, ಅದೇ ರೀತಿ ನಮ್ಮ ನೆಚ್ಚಿನ ಶ್ರೀಮತಿ ಧನಲಕ್ಷ್ಮಿ ಮೇಡಮ್, ಇವರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಅದೇ ರೀತಿ ಪಂಚಾಯತಿನ ಸಿಬ್ಬಂದಿಯವರು, ಎಲ್ಲ ಶ್ರೀಶಕ್ತಿ ಮಹಿಳೆಯರು, ಮಕ್ಕಳ ಪೋಷಕರು, ನಮ್ಮ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಅದೇ ರೀತಿ ಸದಸ್ಯರು, ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಮಾರಾಟ ಮೇಳದಲ್ಲಿ ಭಾಗವಹಿಸಿದಂಥ ನಮ್ಮ ಎಲ್ಲ ಶ್ರೀಶಕ್ತಿ ಗುಂಪುಗಳ ಸದಸ್ಯರುಗಳು, ಸಂಜೀವಿನಿ ಒಕ್ಕೂಟದ ಸದಸ್ಯರುಗಳು, ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರದವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂದಂಥ ಎಲ್ಲ ಮಹಿಳೆಯರಿಗೂ ಮಹನೀಯರಿಗೂ ನಾನು ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಗತಿಸಿದಂತಹ ತಮಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸುತ್ತಾ, ಬಂಧುಗಳೇ, ಅಮೃತ ಮಹೋತ್ಸವದ ಈ ಸವಿ ಸಂಭ್ರಮ ನಮ್ಮ ತನು ಮನ ಧನಗಳಲ್ಲಿ ಕೇಸರಿ ಬಿಳಿ ಹಸಿರಿನ ಸಂಭ್ರಮದೊಂದಿಗೆ ಇವತ್ತೆಲ್ಲ ನಮ್ಮ ನಾರಿಮಣಿಗಳು ಮಿಂಚ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಧ್ವಜಾರೋಹಣದ ಮೂಲಕ ಉದ್ಘಾಟಿಸುವುದರ ಮೂಲಕ ಮತ್ತೆ ದೀಪ ಪ್ರಜ್ವಲನೆಯ ಮೂಲಕ ಕೂಡ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಈಗ ಕಾರ್ಯಕ್ರಮದ ಅಂಗವಾಗಿ ರಾಷ್ಟ್ರಧ್ವಜದ ಅರ್ಪಣೆ ಎಲ್ಲರಿಗೂ ಕೂಡ ಗೊತ್ತಿದೆ. ಸರ್ಕಾರದ ಸುತ್ತೋಲೆಯ ಪ್ರಕಾರ ಇವತ್ತಿನಿಂದ 15ನೇ ತಾರೀಕಿನ ಸಂಜೆಯ ತನಕ ನಮ್ಮ ಮನೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಮತ್ತು ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ಹಾರಾಡ್ಬೋದು. ಈ ಸಲ ವಿಶೇಷವಾಗಿ ನಮಗೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. 15ನೇ ತಾರೀಕಿನ ದಿವಸ ಸಂಜೆ ದಯವಿಟ್ಟು 6 ಗಂಟೆ ಒಳಗಡೆ ತಮ್ಮೆಲ್ಲ ಮನೆಗಳಲ್ಲಿ, ಸಂಘ ಸಂಸ್ಥೆಯಲ್ಲಿ ಮತ್ತು ಹಾಕಿದಂಥ ಧ್ವಜವನ್ನು ಕೆಳಗಿಳಿಸಬೇಕು. ಇದರ ಬಗ್ಗೆ ಮುಂದೆ ಅತಿಥಿಗಳು ನಿಮ್ಮ ಜೊತೆ ಮಾತಾಡ್ತಾರೆ. ಈಗ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಸನ್ಮಾನ್ಯ ಶಾಸಕರಾದಂಥ UT ಖಾದರ್ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. तिरंगा प्यारा झंडा ऊंचा रहे हमारा।
शान इसकी जाने पाए, चाहे जान बने ही जाए, विश्व विजय करके दिखलाए, तब होवे तन पूर्ण हमारा, झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा। हे भारत भाग्य विधाता, पंजाब सिंध गुजरात मराठा द्राविड उत्कल गंगा, विंध्य हिमाचल यमुना गंगा, उच्चल जलधि तरंगा, तव शुभ नामे जागे, तव शुभ आशीष मागे, गाहे तव जय गाथा, जय गण मंगलदायक जय हे भारत भाग्य विधाता, जय हे जय हे जय हे, जय 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 हे। शांति शांति शांति। शांति शांति शांति। ಮಾಜಿ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಸತೀಶ್ ಕುಂಪಲ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಪರವಾಗಿ ನಿಮ್ಮ ಜೊತೆಯಲ್ಲಿದ್ದುಕೊಂಡು ಅಮೃತ ಸ್ವಾತಂತ್ರ್ಯೋತ್ಸವದ ಅಮೃತ ಶುಭಾಶಯನಿಗೂ ಸರ್ವರಿಗೂ ಕೂಡ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆ ಇಲ್ಲಿ ಅತ್ಯಂತ ಸಂತೋಷ ವಿಚಾರಣೆ ಅಂತ ಹೇಳಿದರೆ, ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 75 ವರ್ಷದ ಸಂಭ್ರಮ ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇದ್ದು ಇದನ್ನು ವೀಕ್ಷಿಸಿ ಮತ್ತು ಇದನ್ನು ಭಾಗವಹಿಸಲಿಕ್ಕೆ ಅದು ದೇವರು ಕೊಟ್ಟಂಥ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು 100 ವರ್ಷ ಸಂಭ್ರಮ ಆಚರಣೆಯಲ್ಲಿ ನಾವು ಇದ್ದೇವೆ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ. ಬಹುತೇಕ ಎಲ್ಲರೂ ಇರಬೇಕಂತ ನಮ್ಮ ಮೇಲೆ ಆಶೆ ಇದ್ರೂ ಕೂಡ ಈಗ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ಆಗ್ತದಾ? ಅದು ಕೂಡ ಇಲ್ಲ. ಅದು ಈ ಒಂದು 75 ವರ್ಷ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು 75 ವರ್ಷ ನಾವು ಹೇಗೆ ನಾವು ಬಂದಿದ್ದೇವೆ, ಇನ್ನು 25 ವರ್ಷ ನಾವು ಹೇಗೆ ದೇಶವನ್ನು ಸ್ಥಾಪನೆ ಮಾಡಬೇಕು. ಯಾರಿಗೆ? ನಮಗಾಗಿ ಸ್ಥಾಪನೆ ಮಾಡೋದಲ್ಲ, ಇನ್ನು ಹುಟ್ಟಿ ಬರುವಂಥ ಬಹಳಷ್ಟು ಮಕ್ಕಳಿದ್ದಾರೆ, ಅವರಿಗೆ ಉತ್ತಮವಾದ ದೇಶ ನಾವು ಹೇಗೆ ನಿರ್ಮಾಣ ಮಾಡಿ ಕೊಡಬೇಕು, ಅದು ನಮ್ಮಲ್ಲಿ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಹೋರಾಟ ಮಾಡಿದಂಥ ಪ್ರತಿಯೊಬ್ಬರು ಕೂಡ, ಈ ದೇಶವನ್ನು ತ್ಯಾಗ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ, ತದನಂತರ ಬಂದಂಥ ಎಲ್ಲ ನಮ್ಮ ಪ್ರಧಾನಮಂತ್ರಿಗಳು ಈ ದೇಶದ ಮುಂದೆ ತಗೊಂಡಂಥ ಎಲ್ಲ ನಮ್ಮ ಸಾಮಾಜಿಕ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಎಲ್ಲ ಸಂಸ್ಥೆಗಳು ದುಡಿದಂಥ ಪ್ರತಿಯೊಬ್ಬರಿಗೂ ಕೂಡ, ವಿಶೇಷವಾಗಿ ರೈತರಿಗೆ ಮತ್ತು ಇನ್ನಿತರಿಗೆ ನಾವು ವಿಶೇಷವಾದ ಗೌರವ ಅರ್ಪಣೆ ಅನುಸ್ಮರಣೆ ಬಹುಶಃ ನೆನಪಿಸುವಂಥ ಕಾಲಘಟ್ಟ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶಕ್ಕೆ ಯಾರೆಲ್ಲ ಸ್ವಾತಂತ್ರ್ಯ ಹೋರಾಡಿದ ಅಂತ ಹೇಳಿದರೆ, ಈ ದೇಶದ ಪ್ರತಿಯೊಬ್ಬರು ಅವತ್ತಿದ್ದಾಗ ಹೋರಾಡಿದಂಥ ವಿಚಾರ ಇವತ್ತು ಆಗಿದೆ. ಅವತ್ತಿನ ದೇಶದಲ್ಲಿ ಯಾರೆಲ್ಲ ನಮ್ಮ ಇದ್ರ ಯಾರೆಲ್ಲ ಎಲ್ಲರೂ ಕೂಡ ಇವತ್ತು ಅದಕ್ಕೆ ಹೋರಾಟ ಮಾಡಿ ತಮ್ಮ ಜೀವನ ತ್ಯಾಗ ಮಾಡುವಂಥದ್ದು, ಜಾಸ್ತಿ ಅಂತ ತ್ಯಾಗ ಮಾಡುವಂಥದ್ದು ಅಥವಾ ಅವರನ್ನು ಮುಂದೆ ಹೋರಾಟ ಮಾಡುವಂಥ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ಈ ದೇಶ ನಮಗೆ ಸ್ವತಂತ್ರ ಸಿಕ್ಕುವಂಥ ಅವಕಾಶ ಇವತ್ತು ಆಗಿದೆ. ಇದನ್ನು ಅತ್ಯುತ್ತಮವಾಗಿ ಉಳಿಸಿಕೊಂಡು ಮುಂದೆ ತಗೊಂಡು ಹೋಗುವ ಜವಾಬ್ದಾರಿ ಅದು ಇವತ್ತು ನಮ್ಮ ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಆದ ಕಾರಣ ಎಲ್ಲ ಕಾರ್ಯಕ್ರಮಗಳು ಇವತ್ತು ಬಹುಶಃ ಭವಿಷ್ಯದ ದಿನಗಳಲ್ಲಿ ಹೇಗೆ ನಮ್ಮ ಸಮಾಜವನ್ನು ಕಟ್ಟುವ ಮೂಲಕ ಶಾಂತಿಯುತ ಮತ್ತು ಸೋದರತೆ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ಅದು ಬಹುಶಃ ನಮ್ಮ ನಿಮ್ಮೆಲ್ಲರೂ ಇವತ್ತು ಕನಸು ಇವತ್ತು ಆಗಬೇಕು. ಅದು ಆಗಬೇಕಾದ್ರೆ ನಾವು ಹಿಂದಿನ ಚರಿತ್ರೆ ನೋಡಿದಾಗ ಮಾತ್ರ ಭವಿಷ್ಯದ ಚರಿತ್ರೆ ನಮಗೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾನೆಲ್ಲ ನಮ್ಮ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ಯಾರು ಇತಿಹಾಸವನ್ನು ಓದ್ತಾನೆ ಅವ್ರು ಮಾತ್ರ ಇತಿಹಾಸ ಇವತ್ತು ನಿರ್ಮಾಣ ಮಾಡ್ತಾರೆ. ನಮ್ಮ ಮಕ್ಕಳು ಮತ್ತು ಯಾರು ಸಣ್ಣ ಸಣ್ಣ ಶಾಲೆಗೆ ಹೋಗೋರು ಇದ್ದಾರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಇತಿಹಾಸವನ್ನು ತಿಳಿಸಿಕೊಟ್ಟಾಗ ಮಾತ್ರ ಅವರೆಲ್ಲರೂ ಕೂಡ ಇತಿಹಾಸ ನಿರ್ಮಾಣ ಮಾಡಿದ ವ್ಯಕ್ತಿತ್ವ ಬರುವಂಥ ಅವಕಾಶ ಇವತ್ತು ಆಗ್ತದೆ. ಈ ಭೂಮಿಯಲ್ಲಿ ಹುಟ್ಟಿದ ನಂತರ ನಾವು ಒಂದಲ್ಲ ಒಂದು ರೀತಿಯಿಂದ ಇತಿಹಾಸ ನಿರ್ಮಾಣ ಮಾಡಿಕೊಂಡು ಹೋಗುವಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು. ಅದಕ್ಕೆ ಬೇಕಾದ ಶಕ್ತಿ ಮತ್ತು ಬುದ್ಧಿ ಎಲ್ಲ ಕೂಡ ದೇವರು ನಮಗೆ ಕೊಟ್ಟಿದ್ದಾನೆ. ಅದು ಉಪಯೋಗ ಮಾಡಿಕೊಂಡು ನಾವು ಶಾಶ್ವತವಾಗಿ ನಮ್ಮ ನೆನಪಿಡುವಂಥ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ರೂಪಿಸಿಕೊಳ್ಳೋದು ಈ ದೇಶದ ಪ್ರತಿಯೊಬ್ಬರ ಜವಾಬ್ದಾರಿ. ಅದು ನಾವು ದೇಶಕ್ಕೆ ಕೊಡುವಂಥ ಅತ್ಯಂತ ಕೊಡುಗೆ, ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಹಿಂದೆ ಕೂಡ ಹೇಳಿದೆ, ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕುವಂಥ ಸಂದರ್ಭದಲ್ಲಿ ಭಾರತ ದೇಶ ಜನಸಂಖ್ಯೆ ಬರೀ 33 ಕೋಟಿ
ಮಾತ್ರ 33 ಕೋಟಿ ಮಾತ್ರ ಭಾರತ ದೇಶ ಜನಸಂಖ್ಯೆ ಸ್ವತಂತ್ರ ಸಿಕ್ಕುವಾಗ. ಆವಾಗ ಆ 33 ಕೋಟಿ ಜನರಿಗೆ ಒಂದು ಹೊತ್ತು ಊಟದ ಈ ದೇಶದಲ್ಲಿ ತಯಾರಾಗ್ತಿರಲಿಲ್ಲ. 33 ಕೋಟಿ ಜನರಿಗೆ ಒಂದು ಹೊತ್ತು ಊಟದ ಆಹಾರ ಉತ್ಪಾದನೆ ಈ ದೇಶದಲ್ಲಿ ತಯಾರಾಗ್ತಾ ಇರಲಿಲ್ಲ. ಅಮೇರಿಕಾದಿಂದ ಬಿಸಾರದಂಥ ಕೆಂಪು ಗೋಧಿಯನ್ನು ನಮ್ಮಲ್ಲಿ ಇವತ್ತು ಎಲ್ಲರಿಗೆ ಹಂಚುವ ಮೂಲಕ ಬಹುಶಃ ಅವತ್ತು ಅಲ್ಲಿ ಆಹಾರದ ಆ ದಾಹವನ್ನು ನಿಭಾಯಿಸುವ ಕೆಲಸ ಆಯಿತು. ಹಿರಿಯರಿಗೆಲ್ಲ ಗೊತ್ತಿರ್ಬೋದು. ನನಗೆ ಯಾಕೆ ನೆನಪು ಅಂತ ಹೇಳಿದರೆ, ನನ್ನ ತಂದೆ ಶಾಸಕರಾಗಿದೆ 70ರಲ್ಲಿ. ನನಗೀಗ ನನ್ನ ಕಣ್ಣು ಮುಂದೆ ಬರ್ತದೆ. ಎಲ್ಲ ಆಗ ಕಮ್ಯುನಿಸ್ಟ್ ಭಾಳ ಸ್ಟ್ರಾಂಗ್. ಆಗ ಫ್ಲಾಗ್ ಹಿಡ್ಕೊಂಡು ಶಾಸಕರೇ ಅಕ್ಕಿ ಕೊಡಿ ಇಲ್ಲದ ರಾಜ್ಯ ಕೊಡಿ ಅಂತ ನಮ್ಮ ಮನೆ ಬೆಳಿಗ್ಗೆಯಿಂದ ಸಂಜೆ ಹೊತ್ತು, ಬೆಳಿಗ್ಗೆ ಬರೋದು ಸಂಜೆದ್ದು ಹೋಗೋದು, ಮರು ದಿವಸ ಬರೋದು. ಆಗ ಕೇರಳ ಕಡೆ ಈಗ ಹೊಯ್ಗೆ ಹೋದ್ರೆ ಕೇಸ್ ಹಾಕ್ತಾರೆ, ಆವಾಗ ಅಕ್ಕಿ ಹೋದ್ರೆ ಕೇಸ್ ಆಗ್ತಿತ್ತು ಆ ಒಂದು ಕಾಲಘಟ್ಟದಲ್ಲಿ. ಆದ ಕಾರಣ ಅವತ್ತು 33 ಸಂಖ್ಯೆ ಜನರಿಗೆ, ಕೋಟಿ ಜನರಿಗೆ ಒಂದು ಹೊತ್ತು ಊಟ ತಯಾರು ಮಾಡ್ಲಿಕ್ಕೆ ನಮ್ಮ ದೇಶದಲ್ಲಿ ಕಷ್ಟ ಇತ್ತು. ಆದರೆ ಇವತ್ತು 133 ಕೋಟಿ ಜನಸಂಖ್ಯೆ ಆದರೂ ಕೂಡ ಈ 133 ಕೋಟಿ ಜನರಿಗೆ 3 ಹೊತ್ತಿನ ಊಟ ಮತ್ತು ವಿದೇಶಕ್ಕೆ ರಫ್ತು ಮಾಡೋ ಶಕ್ತಿ ಕೊಟ್ಟಿದ್ರೆ ಅದು ಹಸಿರು ಕ್ರಾಂತಿ ಮುಖಾಂತರ ಈ ದೇಶದ ರೈತರು ಈ ದೇಶ ಕೊಟ್ಟ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಸ್ವತಂತ್ರ ಸಿಕ್ಕ ಸಂದರ್ಭದಲ್ಲಿ ಒಂದು ಗುಂಡು ಸೂಜಿ ದೇಶದಲ್ಲಿ ತಯಾರಾಗ್ತಿರಲಿಲ್ಲ. ಒಂದು ಗುಂಡು ಸೂಜಿ ಬೇಕಾದಲ್ಲಿ ಅದು ವಿದೇಶದಿಂದ ಬರುವಂಥ ಪರಿಸ್ಥಿತಿ ಇತ್ತು. ಗುಂಡು ಸೂಜಿ ಅದು ಇವತ್ತು ಈ ದೇಶ ಗುಂಡು ಸೂಜಿ ಅಲ್ಲ, ಅಟಮ್ ಬಾಂಬ್ ಮಾಡೋ ಶಕ್ತಿ ಬಂದಿದ್ರೆ ಈ ದೇಶದ ಯುವ ಜನತೆ ವಿಜ್ಞಾನಿಗಳು ಕೊಟ್ಟಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಭಾರತ ದೇಶದಲ್ಲಿ ಒಂದೇ ಒಂದು ಬ್ಯಾಂಕ್ ಇದ್ದದ್ದು, ಇಂಪೀರಿಯಲ್ ಬ್ಯಾಂಕ್ ಮಾತ್ರ ಇರುವಂಥ ವಿಷಯ. ಬೇರೆ ಬ್ಯಾಂಕ್ ಈ ದೇಶದಲ್ಲಿ ಇರಲಿಲ್ಲ. ಅದ್ರ ಶ್ರೀಮಂತರ ಕೈಗೆ ಮಾತ್ರ ಅವಕಾಶ ಇತ್ತು. ಆದರೆ ಇವತ್ತು ಇಂಪೀರಿಯಲ್ ಬ್ಯಾಂಕ್ ಹೋಗಿ ಬಹುಶಃ ಹಲವಾರು ಬ್ಯಾಂಕ್ಗಳು ಸ್ಥಾಪನೆ ಆಗಿ ಎಲ್ಲವೂ ಕೂಡ ರಾಷ್ಟ್ರೀಕರಣಗೊಳಿಸಿ ಜನಸಾಮಾನ್ಯರು ಕೂಡ ಇವತ್ತು ಬ್ಯಾಂಕಿಗೆ ಹೋಗಿ ಬಹುಶಃ ಬರುವಂಥ ಅವಕಾಶ ಮಾಡಿ ಬಹುತಃ ಇಡೀ ವಿಶ್ವದಲ್ಲೇ ಆರ್ಥಿಕ ಪರಿಸ್ಥಿತಿ ಕುಂಗಟ ಸಂದರ್ಭದಲ್ಲಿ ವಿಶ್ವದೇ ಒಂದು ಚರ್ಚೆ ಆಯಿತು. ಭಾರತ ದೇಶಕ್ಕೆ ಯಾಕೆ ಇವತ್ತು ಆರ್ಥಿಕ ಹೊಡೆತ ಬೀಳಲಿ ಅಂತ ಹೇಳಿದಾಗ ಅದು ಬ್ಯಾಂಕಿನ ರಾಷ್ಟ್ರೀಕರಣ ಬಹುತಃ ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಕರೆಕ್ಟಾಗಿ ನಿಲ್ಲುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಆಯಿತು. ಬಹುಶಃ ಇಂದಿನ ಸ್ವತಂತ್ರ ಸಂದರ್ಭದಲ್ಲಿ ಜನಸಾಮಾನ್ಯ ಮಕ್ಕಳಿಗೆ ಯಾರು ಕೂಡ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಬ್ರಿಟಿಷರ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ ಶಾಲಾ ಕಾಲೇಜುಗೆಲ್ಲವೂ ಕೂಡ ಇತ್ತು. ಯಾರಿಗೆ? ಶ್ರೀಮಂತ ವರ್ಗದವರಿಗೆ, ಅನುಕೂಲಸ್ಥರಿಗೆ ಮಾತ್ರ ಬಹುಶಃ ವ್ಯವಸ್ಥೆ ಇತ್ತು. ಜನಸಾಮಾನ್ಯ ಬಡವರಿಗೆ ಹೇಗಂತ ಹೇಳಿದರೆ ಜನಸಾಮಾನ್ಯ ಕೂಲಿ ಕಾರ್ಮಿಕರು ಅವರ ಮಕ್ಕಳನ್ನು ತಂದು ನಿಲ್ಲಿಸಿ ತೋರಿಸಿದ್ರಂತೆ ಅದು ನಮ್ಮ ದನಿ ಹೋಗುವಂಥ, ದನಿಯ ಮಕ್ಕಳು ಹೋಗುವಂಥ ಶಾಲೆ ಅಂತ. ಶಾಲೆ ನೋಡುವಂಥ ಅವಕಾಶ ಅಲ್ಲದೆ ಈ ಮಕ್ಕಳಿಗೆ ಶಾಲೆಗೆ ಹೋಗುವಂಥ ಅಧಿಕಾರ ಎಲ್ಲಿಯೂ ಕೂಡ ಇರಲಿಲ್ಲ. ಆದರೆ ಇವತ್ತು ICDS ಮುಖಾಂತರ ಪ್ರಾರಂಭ ಮಾಡಿ ಪ್ರತಿಯೊಂದು ಮನೆಯ ಕಾಲಬುಡದಲ್ಲಿ ಕೂಡ ಒಂದು ಅಂಗನವಾಡಿ ಶಾಲೆ, 1 ಕಿಲೋಮೀಟರ್ ಒಂದು ಪ್ರೈಮರಿ ಶಾಲೆ, 3 ಕಿಲೋಮೀಟರ್ ಹೈಸ್ಕೂಲ್, 10 ಮೀಟರ್ ಕಾಲೇಜ್ ಬಂದಿದ್ರೆ ಅದು ಈ ದೇಶದ ಶಿಕ್ಷಣ ನೀತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾವು ಬಹಳಷ್ಟು ಇವತ್ತು ಬೇರೆ ಬೇರೆ ದೇಶಕ್ಕೆ ಆಲೋಚನೆ ಮಾಡುವಾಗ ನಾವು ಬಹಳ ಅತ್ಯುತ್ತಮವಾಗಿರುವಂಥ ವಿಚಾರ ಇವತ್ತು ಆಗಿದೆ. ಇದನ್ನು ಬಹುಶಃ ನಾವು ಯುವ ಪೀಳಿಗೆ ತಿಳಿಸುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ನಾವು ಪ್ರಯೋಜನ ಇಲ್ಲ ಇದೇ ನಮ್ಮ ಮಾತು, ಸಣ್ಣದಿಂದಲೇ ಮಾತು. ನಾವು ಬೇರೆ ದೇಶಕ್ಕೆ ಹೋಲಿಸಿದಾಗ ನಾವು ಬಹಳ ಈ ದೇಶದಲ್ಲಿ ಹುಟ್ಟಲಿಕ್ಕೆ ಅತ್ಯಂತ ನಾವು ಭಾಗ್ಯವಂತರು. ನಾವು ಬಹುಶಃ ಭವಿಷ್ಯ ದಿನಗಳಲ್ಲಿ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರೋ ಅವಕಾಶ ಖಂಡಿತವಾಗಿ ಆಗ್ತದೆ. ಯಾಕೆಂತ ಹೇಳಿದರೆ ನಮ್ಮ ಯುವಕರ ಈ ದೇಶದ ಏಜ್ ಲಿಮಿಟ್ 29 ವರ್ಷ. ಯಂಗ್ ಇಂಡಿಯಾ ಅಂತ ಯಾಕೆ ಕರೀತಾರೆ? ಆವ್ರೇಜ್ ಈ ದೇಶದ ವರ್ಷ ಅಂತ ಹೇಳಿದರೆ 29 ಇಯರ್ಸ್ ಇದು ಆವ್ರೇಜ್ ಆಫ್ ದಿಸ್ ಕಂಟ್ರಿ. ಈ ಇವತ್ತು ಅಮೆರಿಕದವರು ಕೂಡ ಭಾರತ ದೇಶಕ್ಕೆ ಸೆಲ್ಯೂಟ್ ಹೊಡೆದಾದರೆ ನಮ್ಮನ್ನೇ ನೋಡಿ, ರಾಜಕಾರಣಿಗಳನ್ನು ನೋಡಿ ಅಥವಾ ದೊಡ್ಡವರು ನೋಡಿ ಅಲ್ಲ, ಈ ದೇಶದ ಯುವ ಜನತೆ ನೋಡಿ ಇವತ್ತು ಸೆಲ್ಯೂಟ್ ಹೊಡಿತಾರೆ. ಇವತ್ತಲ್ಲ ನಾಳೆ ಇವರು ಅತ್ಯಂತ ಬಲಿಷ್ಠರಾಗಿ ಬರುವಂಥ ವಿಚಾರ ಇವತ್ತು ಆಗ್ತದೆ. ಆದಾಗ ನಾವು ವಿದ್ಯಾರ್ಥಿಗಳ ಮತ್ತು ಯುವಕರ ಆ ಸಂಪೂರ್ಣ ಭರಿತವಾದ ಒಂದು ವಿಶೇಷವನ್ನು ನಾವು ಈ ಸಮಾಜಕ್ಕೆ ಕೊಡುವಂಥ ಕೆಲಸ ಇವತ್ತು ಆಗಬೇಕು. ಅದು ಬಹುಶಃ ಅಂಗನವಾಡಿ ಮುಖಾಂತರ ಇವತ್ತು ಪ್ರಾರಂಭ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾವು ವಿಶ್ವದಲ್ಲಿ ಭಾರತ ದೇಶ ಬೇರೆ ಬೇರೆ ವಿಚಾರದಲ್ಲಿ ಬಹಳಷ್ಟು ವಿಚಾರ ದೊಡ್ಡತಾನಿದೆ. ನಾವು ಇದನ್ನು ಬಹುಶಃ ಯುವ ಪೀಳಿಗೆ ವಿದ್ಯಾರ್ಥಿಗಳಿಗೆ ಸಣ್ಣದಿಂದಲೇ ಜನಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಆಗಬೇಕು. ಕಾರಣ ಈಗ ಕೆಲವೇನೆ ದಾಲ ಪ್ರಯೋಜನ ಅಂತ ಹೇಳಿ ಪಾಸ್ಪೋರ್ಟ್ ಆಗಲಿಕ್ಕೆ ಬಿಡಿಸೋದಿಲ್ಲ, ಅದು ಕೈಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಲಿಕ್ಕೆ ಬಿಡಿಸೋದಿಲ್ಲ. ಪಾಸ್ಪೋರ್ಟ್ ಮಾಡಿ ಬಿಡ್ಚು ಫಾರಿನ್ಗೆ ಆಯ್ತು ಬಂದು ಫೋನ್ ಅಮ್ಮ ಬಾರಿ ಕಷ್ಟವನ್ನು ಮೂಲ ಆಂಪಿರ ಅಲ್ಪ 3 ಎಂಗ್ಲಿಗೆ ಎಂಗ್ಲೆ ಅವು ಅಂತ ಹೇಳಿ ಇಲ್ಲಿ ಮತ್ತೆ ಅಲ್ಲಿ ಹೋಗಿ ಬಾಕಿ ಆಗಿದ್ದಾನಲ್ಲ, ಮತ್ತೆಂತ 2 ವರ್ಷ ದುಡಿಯೋದು, ಮತ್ತೆಂತ ಮಾಡೋದು, 2 ವರ್ಷ ದುಡಿಯೋದು, ಮತ್ತೆ ಇಲ್ಲಿ ಬಂದು ಏನು ಮಾಡಬಹುದು, ಮತ್ತೆ ಅಲ್ಲಿ ಇರೋದು ಲಾಸ್ಟಿಗೆ ಮತ್ತೆ ರಿಟೈರ್ಡ್ ಆಗೋ ಬಂದು ಇಲ್ಲಿ ಎಂತಕ್ಕೆ ಮಾರ ಇಲ್ಲಿ ಇರ್ತಿದ್ದಾನೆ, ಅಲ್ಲಿ ಹೋಗಿ ಎಂತ ಲೈಫ್ ಹಾರ್ಡ್ ಮಾಡಿದಂಥ ಭಾವನೆ ಬರ್ತದೆ. ಆದ ಕಾರಣ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಚೆನ್ನಾಗಿ ಸೋದರತೆ, ಪ್ರೀತಿ, ವಿಶ್ವಾಸದಿಂದ ಪ್ರಾಮಾಣಿಕತೆ, ನಿಯತ್ತು ಮತ್ತು ಬದ್ಧತೆಯಿಂದ ಕೆಲಸ ಮಾಡಿದರೆ ಎಂಥವರಿಗೂ ಅದು ಸಾಧ್ಯ ಅಂತ ಹೇಳಿ ಹರೇಕಲ ಹಾಜಾಬ ಇವತ್ತು ನಮಗೆಲ್ಲರದು ಮಾದರಿ ಬಹುಶಃ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ಕಟ್ಟಕಡೆಯ ಬಹುಶಃ ಇವತ್ತು ಅತ್ಯಂತ ಪದ್ಮಶ್ರೀ ಪಡೆಯುವಂಥ ಅವಕಾಶ ಆಗಿದೆ. ಅತ್ಯಂತ ಕಟ್ಟಕಡೆ ಜನ ಇವತ್ತು ಈ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಇವತ್ತಾಗಿದೆ. ಇದು ನಮ್ಮ ಕಣ್ಣ ಮುಂದೆ ಆದಾಗ ಈ ದೇಶ ನಾವು ಪ್ರೀತಿ ವಿಶ್ವಾಸ ಹೊಂದಿದ್ದರೆ ಈ ದೇಶ ಎಂಥವ್ರಿಗೆ ಕೂಡ ಸದಾ ಅವಕಾಶ ಇದೆ ಅಂತೇಳಿ ಹಲವಾರು ಉದಾಹರಣೆಗಳು ಬಹುಶಃ ಕೊಡೋ ಮೂಲಕ ನಾವೆಲ್ಲ ಒಂದು ಪ್ರೇರಣೆ ಶಕ್ತಿ ಬಹುಶಃ ಆಗಬೇಕಾಗ್ತದೆ. ಭಾರತ ದೇಶದ ಸಂವಿಧಾನ ವಿಶ್ವದ ಯಾವುದೇ ದೇಶಕ್ಕೆ ಹೋದು ನಮಗೆ ಸಿಕ್ಕಲಿಕ್ಕೆ ಇವತ್ತು
ಸಾಧ್ಯ ಇಲ್ಲ. ಭಾರತ ದೇಶ ಸಂವಿಧಾನ ಬಹುಶಃ ಎಲ್ಲರಿಗೂ ಗೌರವ ಕೊಟ್ಟು ಬೇರೆ ಹಲವಾರು ಕಾರಣಗಳಿದೆ. ಭಾರತ ದೇಶ ಸಂವಿಧಾನ 1-2 ದಿವಸದಲ್ಲಿ ಬರಲಿಲ್ಲ. 1.5 ವರ್ಷ ಎಲ್ಲ 10-12 ಅಂಬೇಡ್ಕರ್ ನೇತೃತ್ವದಲ್ಲಿ 10 ಸದಸ್ಯರು ನಮ್ಮ ಮಂಗಳೂರಿನ ಇಬ್ಬರು ಕೂಡ ಇದ್ದು, ಕಾಮತ್ ಮತ್ತು ಇನ್ನೊಬ್ಬರು ಅವತ್ತು ಸದಸ್ಯರಾಗಿ ಚರ್ಚೆ ಮಾಡಿ 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 ಬಂದು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಚರ್ಚೆ ಆಯಿತು. ನೋಡಿ, ಮಹಿಳೆಯರು ಬಹುಶಃ ಭಾರತದಲ್ಲಿ ಅತ್ಯಂತ ಸ್ವಾಭಿಮಾನಿ ಮತ್ತು ಅವಕಾಶ ಯಾಕಂತ ಹೇಳಿದರೆ, ಅಮೇರಿಕ ಇರಲಿ, ಇಂಗ್ಲೆಂಡ್ ಇರಲಿ, ಫ್ರಾನ್ಸ್ ಇರಲಿ, ನಮಗಿಂತ 100-150-200 ವರ್ಷ ಮುಂಚೆ ಅವರಿಗೆ ಸ್ವತಂತ್ರ ಸಿಕ್ಕಿದೆ. ಆದರೆ ಅಲ್ಲಿ ಸ್ಟಾರ್ಟಿಂಗ್ ಅವ್ರಿಗೆ ಸ್ವತಂತ್ರ ಸಿಕ್ಕಿದಂಥ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯರಿಗೆ ಮತದಾನ ಹಕ್ಕೆ ಸ್ಟಾರ್ಟಿಂಗ್ ಇರಲಿಲ್ಲ. ಎಲ್ಲ 100 ವರ್ಷ ನಂತರ ಸಿಕ್ಕುವಂಥ, ಅದು ಅಮೇರಿಕಾದಲ್ಲಿರಲಿ, ಫ್ರಾನ್ಸಲ್ಲಿ, UK ಅಲ್ಲಿರಲಿ, ಅವರಿಗೆ ಮತದಾನ ಸ್ಟಾರ್ಟಿಂಗ್ ಇರಲಿಲ್ಲ. 100 ವರ್ಷದ ನಂತರ ಕೊಡುವಂಥ ಅವಕಾಶ ಇತ್ತು. ಎಲ್ಲ ಚರ್ಚೆಗಳು ಭಾರತ ದೇಶದಲ್ಲಿ ಸ್ವತಂತ್ರ ಸಿಗುವ ಸಂದರ್ಭದಲ್ಲಿ ಸಂವಿಧಾನ ಮಾಡುವಾಗ ಬಹಳ ಚರ್ಚೆ ಇದ್ದಂತೆ. ಕೆಲವರು ಹೇಳಿದ್ರಂತೆ, ನಾವು ಗಂಡಸರಿಗೆ ಮತದಾನ ಹಕ್ಕನ್ನು ಕೊಡುವ, ಮಹಿಳೆಯರು ಕೊಡೋದು ಬೇಡ. ಇನ್ನೊಬ್ರು ಕೇಳಿದ್ರಂತೆ, ನಾವು ಯಾರು ದುಡ್ಡು ಮಾಡಿ ಟ್ಯಾಕ್ಸ್ ಕಟ್ತಾನೆ ಅವನಿಗೆ ಮತದಾನ ಹಕ್ಕನ್ನು ಕೊಡುವ, ಟ್ಯಾಕ್ಸ್ ಕಟ್ಟೋದನ್ನು ಕೊಡೋದು ಬೇಡ. ಇನ್ನೊಬ್ರು ಹೇಳಿದ್ರೆ ಶ್ರೀಮಂತರಿಗೆ ಮಾತ್ರ ಕೊಡುವ, ಬಹುಶಃ ಬಡವರಿಗೆ ನಾವು ಕೊಡೋದು ಬೇಡ. ಇನ್ನೊಬ್ಬರೇ, ನಾವು ಶಿಕ್ಷಣ ಯಾರು ಪಡೆದಿದ್ದಾನೆ ಅವನಿಗೆ ಮಾತ್ರ ಕೊಡಬೇಕು, ಶಿಕ್ಷಣ ಇಲ್ಲದೆ ನಾವು ಕೊಡಬಾರ್ದು ಮತದಾನ ಹಕ್ಕನ್ನು ಚರ್ಚೆ ಮಾಡಿದಾಗ ಅಂಬೇಡ್ಕರ್ ಮಾತನ್ನು ಹೇಳಿದಂತ ಹೇಳಿದರೆ, ಈ ದೇಶದ ಪ್ರತಿಯೊಬ್ಬರು ಕೂಡ 21 ವರ್ಷ ಮೇಲ್ಪಟ್ಟಂಥ ಬುದ್ಧಿ ಇರುವಂಥ, ಅದು ಹುಡುಗ ಇರಲಿ ಹುಡುಗಿಯರಿರಲಿ, ಎಲ್ಲರಿಗೂ ಕೂಡ ನಾನು ಮತದಾನದ ಹಕ್ಕನ್ನು ನಾವು ಕೊಡಬೇಕು. ಯಾಕೆ ನಾವು ಕೊಡಬೇಕಂತ ಹೇಳಿದರೆ, ಕನಿಷ್ಠ 5 ವರ್ಷಕ್ಕೊಮ್ಮೆ ಆ ಗೆದ್ದಂಥ ಪ್ರತಿನಿಧಿ ಆ ಜನರ ಕಾಲ ಬುಡಕ್ಕೆ ಹೋಗುವಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಬೇಕಂತ ಹೇಳಿ ಬಹುಶಃ ಇಲ್ಲಿ ವಿಶ್ವದಲ್ಲೇ ಸಮಾನತೆಯಿಂದ ಮತದಾನ ಕೊಟ್ಟಂಥ ಹಕ್ಕು ಯಾರಿದ್ರೆ ಅದು ಭಾರತ ದೇಶದ ಸಂವಿಧಾನ ಅಂತ ನಾವು ಇವತ್ತು ಮಾಡಬೇಕು. ಒಮ್ಮೆ ಇಂಥ ಹಲವಾರು ಉದಾಹರಣೆಗಳಿದೆ. ಆದ ಕಾರಣ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಿರ್ಭಯವಾಗಿ ಒಬ್ಬಂಟಾಗಿ ಓಡಾಡುವಂಥ ಅವಕಾಶ ಬಂದಿದ್ರೆ ಅದು ಬೇರೆ ಯಾವುದೇ ವಿಚಾರದಲ್ಲಿ ಅಲ್ಲ. ಕನ್ಯಾಕುಮಾರಿ ಕಾಶ್ಮೀರದವರೆಗೆ ಈ ದೇಶದ ಮಹಿಳೆಯರು, ನಿರ್ಗತಿಕರು, ಕಾರ್ಮಿಕರು, ವರ್ಗದವರು, ಎಲ್ಲ ವರ್ಗದವರು ಕೂಡ ಇವತ್ತು ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡೋ ಧೈರ್ಯ ಬಂದಿದ್ರೆ ಅದು BR ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾರೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನಾವು ಮಾತಾಡ್ತೇವೆ ನನಗೆ ಸಂವಿಧಾನ ಹಕ್ಕಿದೆ, ಪ್ರತಿಯೊಂದು ಕೂಡ ಹಕ್ಕಿದೆ ಅಂತ ಹೇಳಿ ನಾವು ಕೇಳೋದು, ಆ ಒಂದು ಧೈರ್ಯದಿಂದ ಓಡಾಡೋದ ಪರಿಸ್ಥಿತಿ ಇವತ್ತು ಬಂದಿದೆ. ಅದಕ್ಕಾಗಿ BR ಅಂಬೇಡ್ಕರ್ ಕೊಟ್ಟಂಥ ಎಲ್ಲ ಹಕ್ಕು ಕೂಡ ಅದು ಸಮಾಜಕ್ಕೆ ಪೂರಕವಾಗಿ ಅಲ್ಲದೆ ಸಮಾಜಕ್ಕೆ ಮಾರಕವಾಗಿ ಅಲ್ಲ ಅಂತ ಕೂಡ ನಾವು ಸಮಾಜಕ್ಕೆ ತಿಳಿಸುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಆದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಅತ್ಯಂತ ದೊಡ್ಡ ಕೊಡುಗೆ ಈ ಸಮಾಜಕ್ಕೆ ಮತ್ತು ದೇಶಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಯಾವುದಂತ ಹೇಳಿದರೆ, ನಾನು ಆಡುವ ಪ್ರತಿ ಮಾತು, ನಾನು ಮಾಡೋ ಪ್ರತಿ ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸ ಅಲ್ಲದೆ ಸಮಾಜಕ್ಕೆ ಮತ್ತು ದೇಶಕ್ಕೆ ಮಾರಕವಾಗುವ ಯಾವುದೇ ಮತ್ತು ಮಾತು ಮಾಡಲಿಕ್ಕೆ ಈ ದೇಶ ಸಂವಿಧಾನ ಎಲ್ಲಿ ಕೂಡ ಅವಕಾಶ ಕೊಡಲಿಲ್ಲ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ತಿಳಿಸುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ನಾವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವು ಬಹುಶಃ ಭಾರತ ದೇಶ ವಿಶ್ವ ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ. ಯಾಕೆ, ನೀವು ಮಂಗಳೂರು ನೋಡಿದರೆ ಬೇರೆ ಕಲರ್, ನಾವು ಬೇರೆ ಹೈಟ್, ನೀವು ಬೆಂಗಳೂರು ಹೋದರೆ ಅವ್ರು ಬೇರೆ, ಡೆಲ್ಲಿಗೆ ಹೋದರೆ, ಸೊ ಭಾರತ ದೇಶದಲ್ಲಿ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಭಾಷೆಯವರು, ಬೇರೆ ಬೇರೆ ಕಲರ್ನವರು, ಬೇರೆ ಬೇರೆ ಹೈಟ್ನವರು, ಬೇರೆ ಬೇರೆ ಎಲ್ಲ ಕೂಡ ಅವರ ಡ್ರೆಸ್ ಆಗ, ನೀವು ಡೆಲ್ಲಿಗೆ ಹೋದರೆ ಅಲ್ಲಿ ಕಲ್ಚರೇ ಬೇರೆ, ಉತ್ತರಾಖಂಡ ಹೋದರೆ ಅಲ್ಲಿ ಪರಿಸ್ಥಿತಿಯೇ ಬೇರೆ, ಒಂದೊಂದು ಪ್ರದೇಶದ ಆಚಾರ ವಿಚಾರ ಸಂಸ್ಕೃತಿ ಬೇರೆ ಆದಾಗ ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿ ತಗೊಂಡು ಹೋಗೋ ಶಕ್ತಿ ಇದ್ದರೆ ಅದು ಭಾರತದ ವಿವಿಧತೆಯಲ್ಲಿ ಏಕತೆ, ಅದು ನಮ್ಮ ದೇಶ ಅತ್ಯಂತ ಗೌರವ. ನಾವೆಲ್ಲರಿಗೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಾವು ಪರಸ್ಪರ ನಮ್ಮ ಧರ್ಮ ಆಚರಣೆ ಮಾಡಿಕೊಂಡು ಇಬ್ಬರ ಕರ್ಮ ಅರ್ಥ ಮಾಡಿಕೊಂಡು ಗೌರವಪೂರ್ವಕ ಪ್ರೀತಿ ವಿಶ್ವಾಸ ಮುಖಾಂತರ ವಿಶ್ವಾಸವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮೆಲ್ಲರ ಇವತ್ತು ವಿಶೇಷ ಕೊಡುಗೆ ಇವತ್ತು ಆಗುವಂಥ ವಿಚಾರ ಇವತ್ತು ಆಗಬೇಕಂತ ನಾನು ಇವತ್ತು ಹೇಳಿಕೊಳ್ತಾ, ಆದ ಕಾರಣ ನಿಮಗೆಲ್ಲ ನಾವು ಶುಭಾಶಯ ಸಲ್ಲಿಸಿಕೊಂಡು ಜವಾಹರ್ಲಾಲ್ ಮಾತನ್ನು ಹೇಳಿದ್ದು, ಈ ದೇಶದ ಅಲ್ಪಸಂಖ್ಯಾತರ ಕೋಮುವಾದಿ ಆದರೆ ಅದು ಅಲ್ಪಸಂಖ್ಯಾತ ನಷ್ಟ ಅಲ್ಲದೆ ಬೇರೆ ಯಾರಿಗೂ ಕೂಡ ನಷ್ಟ ಅಲ್ಲ. ಈ ದೇಶದ ಬಹುಸಂಖ್ಯಾತ ಕೋಮುವಾದಿ ಆದರೆ ಈ ದೇಶಕ್ಕೆ ಆಗುವಂಥ ನಷ್ಟ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಬದ್ಧತೆಯ ಆತ್ಮವಿಶ್ವಾಸದ ಪರಸ್ಪರ ಒಬ್ಬರನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗಿ ಕಾಂಪ್ರಮೈಸ್ ಇಸ್ ಫೌಂಡೇಶನ್, ಸಂಧಾನ ನಮ್ಮ ಜೀವನದ ಫೌಂಡೇಶನ್. ಇಲ್ಲದ ಯಾರು ಕೂಡ ಫ್ರೀಯಾಗಿ ಮಾಡಲಿಕ್ಕಿಲ್ಲ. ನಾವು ಮಕ್ಕಳೊಟ್ಟಿಗೆ ಸಂಧಾನ ಮಾಡಬೇಕಾಗ್ತದೆ, ಮನೆಯಲ್ಲಿ ಸಂಧಾನ ಮಾಡಬೇಕು, ಫ್ರೆಂಡ್ಸಲ್ಲಿ ಕಾಂಪ್ರಮೈಸ್ ನೇಚರ್ ನಮ್ಮಲ್ಲಿ ಇಲ್ಲದಿದ್ದರೆ ಯಾರಿಗೂ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಪ್ರಮೈಸ್ ಈಸ್ ಎ ಫೌಂಡೇಶನ್ ಆಫ್ ಅವರ್ ಲೈಫ್. ನಮ್ಮ ಜೀವನದ ಬುನಾದಿ ಯಾವುದಂತೇಳಿದೆ, ಈಗೋ ಬಿಟ್ಟು ಸ್ವಪ್ರತಿಷ್ಠೆ ಬಿಟ್ಟು ಕಾಂಪ್ರಮೈಸ್ ಮುಖಾಂತರ ದೇವರು ಕೊಟ್ಟಂಥ ಆಯುಷ್ಯವನ್ನು ಚೆನ್ನಾಗಿ ತಗೊಂಡು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕು. ಅದು ಉತ್ತಮವಾದ ಸಮಾಜ ನಿರ್ಮಾಣ ಆಗಿದೆ. ನಮಗೆ ನಿಮ್ಗೆ ಆಗಿಲ್ಲ, ನಮಗೆಲ್ಲ ಹಿರಿಯರು ಮಾಡಿ ಕೊಟ್ಟಿದ್ದಾರೆ. ಇನ್ನು ಹುಟ್ಟಿ ಬರುವಂಥ ಭಾಳಷ್ಟು ಮಕ್ಕಳಿದ್ದಾರೆ. ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ನಾವು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ.
ನಾವು ಕಚ್ಚಾಟ ಮಾಡಿಕೊಂಡು ಅದು ಮಾಡಿಕೊಂಡು ಇದು ಮಾಡಿಕೊಂಡು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ನಾವು ವಿಶ್ವಾಸನ ಸಮಾಜ ನಿರ್ಮಾಣ ಮಾಡಿದರೆ ನಾವು ಕಷ್ಟದಲ್ಲಿ ಬೀಳುವುದಿಲ್ಲ. ನಾವು ಹೋಗ್ಬೋದು ಇನ್ನು ಕೆಲವು ವರ್ಷದಲ್ಲಿ. ಇನ್ನು ಯಾರು ಹುಟ್ಟಿ ಬರ್ತಾರೆ ಅವರನ್ನು ಶಪಿಸುವಂಥ ಕಾಲ ಈ ದೇಶದಲ್ಲಿ ಬರ್ತದೆ. ಅದಕ್ಕಾಗಿ ಇನ್ನು ಭವಿಷ್ಯದ ಮಕ್ಕಳಿಗೆ ಬೇಕಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಆ ಸಂದೇಶ ಇರುವಂಥ ಅವಕಾಶ ಆಗಬೇಕು. ದ್ವೇಷ ನಮ್ಮ ಮಾತು ಮತ್ತು ಮನಸ್ಸಲ್ಲ, ಹೃದಯದಿಂದ ಕಿತ್ತು ಬಿಸಾಡುವಂಥ ಕೆಲಸ ಬಹುಶಃ ನಮ್ಮ ದ್ವೇಷದಿಂದ ಆಗಬೇಕು. ಅದು ನಮ್ಮ ಈ 75 ವರ್ಷದ ಒಂದು ದೊಡ್ಡ ಮಟ್ಟದ ಕೋರಿಕೆ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳು ಅತ್ಯುತ್ತಮವಾದ ಕಾರ್ಯ ಮುಂದೆ ಬರೋದು ಅವಕಾಶ ಇವತ್ತು ಆಗಲಿ ಅಂತ ನಾನು ಹೇಳಿಕೊಂಡು ನಿಮ್ಮ ಸಂಪೂರ್ಣ ಕಾರ್ಯಕ್ರಮ ಬರಬೇಕಿದ್ದು ಕೂಡ ನಾನು ಸ್ವಲ್ಪ ಬೇಗ ಬಂದು ಸ್ವಲ್ಪ ಬೇಗ ಹೋಗುವಂಥ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿಕೊಂಡು ವೇದಿಕೆಯಲ್ಲಿ ಎಲ್ಲ ನಮ್ಮ ಗಣ್ಯ ಅತಿಥಿಗಳ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ ಧನಲಕ್ಷ್ಮಿ ಅವರಿಗೆ ಮತ್ತೊಮ್ಮೆ ಆ ನೇತೃತ್ವವನ್ನು ವಹಿಸಲಿಕ್ಕೆ ನಾನು, ಯಾಕೆಂದರೆ ಕಾರ್ಯಕ್ರಮ ಚೆನ್ನಾಗಿ ಕಾಣ್ತದೆ, ಅದನ್ನು ಸಂಘಟಿಸಲಿಕ್ಕೆ ಅಷ್ಟೇ ಕಷ್ಟ ಇದೆ. ಆ ನೇತೃತ್ವ ವಹಿಸಿಕೊಂಡು ಎಲ್ಲರೂ ಕೂಡಿಕೋರಿಸಿಕೊಂಡು ಅವ್ರ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದಕ್ಕೆ ಎಲ್ಲರ ಪರವಾಗಿ ಅವರಿಗೆ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಿಮಗೆಲ್ಲರಿಗೂ ಕೂಡ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮ ಮಕ್ಕಳು ಈ ದೇಶದ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಇವತ್ತು ಪ್ರತಿಯೊಬ್ಬರನ್ನು ಕೂಡ ಆಗಲಿ. ನಿಮಗೆಲ್ಲರಿಗೂ ಕೂಡ ದೇವರು ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು, ಶಕ್ತಿ ಇನ್ನಷ್ಟು ಕೊಟ್ಟು ಭಾರತೀಯರ ನೆಲವಿನ ಮುಂದೆ ಹೋಗುವ, ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನೆ ಅವನ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಇವತ್ತು ಹಮ್ಮಿಕೊಳ್ಳುವಂತ ಕೇಳಿಕೊಳ್ತಾ ನನ್ನೆರಡು ಮಾತು ಮುಗಿಸಿ ಮತ್ತೊಮ್ಮೆ ಸ್ವತಂತ್ರ ಶುಭಾಶಯ ಸಲ್ಲಿಸಿಕೊಂಡು ನನ್ನೆರಡು ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸುವ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದಂತ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನೇತೃತ್ವವನ್ನು ವಹಿಸಿರುವಂಥ ಧನಲಕ್ಷ್ಮಿ ಗಟ್ಟಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ 300 ಗ್ರಾಮ ಪಂಚಾಯತ್ ಮತ್ತು ಸಂಜೀವಿನಿ ಒಕ್ಕೂಟ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ದುರ್ಗಾವಾಹಿನಿ, ನಿಜವಾಗಿ ಉಳ್ಳಾಲದಲ್ಲಿ ಕಳೆದ 2-3 ದಿನಗಳಿಂದ ಅಮೃತ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಮಾಡುವ ಈ ಒಂದು ಉದ್ದೇಶಕ್ಕಾಗಿ ಎಲ್ಲ ಕಡೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಮಂಗಳೂರಿನಲ್ಲಿ ನಿಮ್ಮ ವಿಶೇಷವಾಗಿ ದುರ್ಗಾವಾಹಿನಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರೇ ಸೇರಿಕೊಂಡು ಮಾಡಿರುವಂಥ ಕಾರ್ಯಕ್ರಮ ಇದು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ವಿಶೇಷವಾಗಿ ಮಹಿಳೆಯರಿಗೆಲ್ಲರಿಗೂ ನನ್ನ ಅತ್ಯಂತ ಹೃದಯಪೂರ್ವಕ ಅಭಿನಂದನೆ. ಯಾಕೆಂದರೆ ಮಾತಾಡ್ಬೋದು, ಏನೆಲ್ಲ ಮಾತಾಡ್ಕೊಂಡು ಹೋಗ್ಬೋದು, ಆದರೆ ಕಾರ್ಯಕ್ರಮ ಮಾಡಲಿಕ್ಕೆ ಅಷ್ಟು ಕಷ್ಟ ಉಂಟು ಅಂತ ನನಗೆ ಗೊತ್ತುಂಟು. ಯಾಕೆಂದರೆ ಇರುವವರು ಹೆಚ್ಚು ಕಡಿಮೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು. ನೀವು ನಾನು ಯಾವಾಗಲೂ ಹೇಳೋದುಂಟು, ಒಂದು ಸರ್ಕಾರದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿ ಜನಪರವಾಗಿ ಜನರ ನಾಡಿಮಿಡಿತವನ್ನು ಅರಿತುಕೊಂಡು ಕೆಲಸ ಮಾಡುವವರು ಯಾರಾದರೂ ಇದ್ದರೆ ಅದು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ವರ್ಕರ್ ಅಂತ ಈಗ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ನಾನು ಹಿಂದೆ ಜಿಲ್ಲಾ ಪಂಚಾಯತ್ ಇದ್ದಾಗ ಕೂಡ ಇದನ್ನೇ ಹೇಳ್ತಾ ಬಂದಿದ್ದೇನೆ. ಯಾಕೆಂದರೆ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಕಷ್ಟ ಉಂಟು, ಮತ್ತು ಈಗ ಆಶಾ ವರ್ಕರ್ ಅವರಿಗೆ ಕೂಡ ಕಷ್ಟ ಉಂಟು. ಯಾಕೆಂದರೆ ಸರ್ಕಾರ ಎಲ್ಲ ಕಾರ್ಯಕ್ರಮವನ್ನು ಬಜೆಟ್ನಲ್ಲಿ ಕೊಡ್ತದೆ, ಆದರೆ ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವವರು ಕೆಳ ಹಂತದಲ್ಲಿರುವಂಥ, ಬೇಸರ ಮಾಡಬೇಡಿ ಮೇಲಿನ ಅಧಿಕಾರಿಗಳೆಲ್ಲ, ಆದರೆ ಅನುಷ್ಠಾನ ಮಾಡಬೇಕಿದ್ರೆ ನಮಗೆ ಬೇಕಾಗಿರುವಂಥದ್ದು ಈ ಅಂಗನವಾಡಿ. ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಬಂದರೂ ಕೂಡ ಅಂಗನವಾಡಿ ವರ್ಕರ್ ಬೇಕು, ಅಥವಾ ಆಯುಷ್ಮಾನದ ಬಂದರೂ ಅಂಗನವಾಡಿ ವರ್ಕರ್ ಬೇಕು, ಒಂದು ವೋಟರ್ ಲಿಸ್ಟ್ ಸೇರಿಸಬೇಕಾದ್ರೂ ಅವರು ಅಂಗನವಾಡಿ ವರ್ಕರ್ ಬೇಕು. ಈ ಥರ ನೀವೆಲ್ಲ ಈ ರೀತಿಯ ಒಂದು ಕೆಲಸದ ಜೊತೆಗೆ ಸರ್ಕಾರ ಯಾವ ರೀತಿಯೆಲ್ಲ ಸರ್ವೆ ಮಾಡಬೇಕು, ಮತ್ತೊಂದು ಮಾಡಬೇಕು, ಎಲ್ಲವನ್ನ ನಿಮ್ಮ ಕೈಗೆ ಕೊಡ್ತಾರೆ. ಅದನ್ನೆಲ್ಲವನ್ನ ಪಾರದರ್ಶಕವಾಗಿ ಮಾಡುವಂಥ ಕೆಲಸವನ್ನು ನೀವು ಮಾಡೋದ್ರ ಜೊತೆಗೆ ಈ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಸಕ್ರಿಯವಾಗಿ ಜೋಡಿಸಿಕೊಳ್ಳುವ ಮುಖಾಂತರ ಮಹಿಳೆಯರು ನಾವು ಈ ದೇಶದಲ್ಲಿ ಸಮರ್ಥವಾಗಿ ಭಾರತ ಕಟ್ಟಲಿಕ್ಕೆ ನಾವು ಕೈ ಜೋಡಿಸಬಹುದು ಎನ್ನುವ ಒಂದು ಸಂದೇಶವನ್ನು ನಿರಂತರವಾಗಿ ಕೊಡ್ತಾ ಈ ಮಂಗಳೂರು ಕ್ಷೇತ್ರದಲ್ಲಿ ಕೂಡ ನೀವು ಈ ಕಾರ್ಯಕ್ರಮಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದೀರಿ. ನಾನು ನಮ್ಮ ದೇಶ ಅಭಿವೃದ್ಧಿ ಆಗಿದ ಇಲ್ವಾ ಇದರ ಬಗ್ಗೆ ಸಾಕಷ್ಟು ಕೆಲವು ವಿಶೇಷವಾಗಿ ರಾಜಕಾರಣಿಗಳು ಅವರಿಗೆ ಬೇಕಾದಾಗ ಎಲ್ಲ ಚರ್ಚೆ ಮಾಡ್ಬೋದು. ಆದರೆ ನಾವು ಅಭಿವೃದ್ಧಿ ಆಗಿದೆ, ನಾವು ಅಭಿವೃದ್ಧಿ ಆಗ್ತಾ ಇದ್ದೇವೆ. ಈಗಾಗಲೇ ನಮ್ಮ ಶಾಸಕರು ಹೇಳಿದರು, ಅಮೆರಿಕದವರು ಈಗ ಭಾರತವನ್ನು ನೋಡ್ತಾ ಇದ್ದಾರೆ ಅಂತ. ನಾವು ವಿಶ್ವಗುರು ಆಗ್ತೇವೆ, ಖಂಡಿತ ವಿಶ್ವಗುರು. ಒಬ್ಬ ಸಮರ್ಥ ನಾಯಕನ ಕೈಯಲ್ಲಿ ಆಡಳಿತ ಇದ್ರೆ ಎಲ್ಲವೂ ಆಗ್ತದೆ ಅನ್ನೋದನ್ನು ನಾವು ನೋಡಿದ್ದೇವೆ. ಎಲ್ಲವೂ ಆಗ್ತದೆ. ಅಮೆರಿಕದ ಅಧ್ಯಕ್ಷರು ಈಗ ತಲೆ ತಗ್ಗಿಸಿ ನಮ್ಮ ದೇಶದ ಪ್ರಧಾನಮಂತ್ರಿ ಎದುರುಗಡೆ ನಿಲ್ತಾರೆ. ಒಂದು ಕಾಲ ಇತ್ತು ನಾವು ಅಮೆರಿಕದ ಎದುರುಗಡೆ ತಲೆ ತಗ್ಗಿಸಿ ನಿಲ್ವಂತ.
ಈಗ ಆಗಿಲ್ಲ. ಅಮೆರಿಕದ ಅಧ್ಯಕ್ಷರು ನಮ್ಮ ಪ್ರಧಾನಮಂತ್ರಿಗಳ ಎದುರುಗಡೆ ತಲೆ ತಗ್ಗಿಸಿ ನಿಲ್ಲುವಂಥ ಒಂದು ತಾಕತ್ತು ಭಾರತಕ್ಕೆ ಬಂದಿದ್ದರೆ ಅದು ನಮ್ಮೆಲ್ಲರ ಹಿರಿಯರ ಒಂದು ಪರಿಶ್ರಮ. ಕಳೆದ ಎಷ್ಟು ವರ್ಷದಿಂದ ನಾವು ಸ್ವಾತಂತ್ರ್ಯೋತ್ಸವನ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು 74 ವರ್ಷ ಕಳೆದಿದ್ದೇವೆ. ಈ 75 ವರ್ಷವನ್ನ ನಾವು ಅತ್ಯಂತ ಸಂಭ್ರಮದಿಂದ ಆಚರಿಸುವಂತ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾಕೆಂದ್ರೆ ನಮಗೆ ಹೋರಾಟ ಮಾಡಿದಂತ 47ರ ಸಂದರ್ಭಕ್ಕಿಂತ ಹಿಂದೆ ಹೋರಾಟ ಮಾಡಿ ಭಾರತ ಸ್ವಾತಂತ್ರ್ಯ ಆಗಬೇಕು, ನಮಗೆ ಸ್ವಾಭಿಮಾನದ ಭಾರತ ಬೇಕು ಎನ್ನುವ ಕಾರಣಕ್ಕೋಸ್ಕರ ಅನೇಕ ಹಿರಿಯರು ತ್ಯಾಗ ಬಲಿದಾನ ಮಾಡಿದ್ದಾರೆ. ಅವರಿಗೆ ಈ ಸಂಭ್ರಮ ಆಚರಣೆ ಮಾಡಲಿಕ್ಕಿಲ್ಲ. ಆ ಯುಗಾಂತ್ಯದಲ್ಲಿ ಅವರು ಮಾಡಿದ್ದಾರೆ. ನಾವು ಪುಣ್ಯವಂತರು. ಯಾಕೆಂದ್ರೆ ನಮ್ಮ ಈ ಜನರೇಷನ್ ಅಲ್ಲಿ ನಮಗೆ ಈ ಒಂದು 75ನೇ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ದೇವರು ಅನುಗ್ರಹ ಮಾಡಿದ್ದಾರೆ. ನಾವು ಸಮರ್ಥವಾಗಿ ಈ ಭಾರತದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಜೋಡಿಸಬೇಕು. ಇವತ್ತು ಪ್ರಧಾನಮಂತ್ರಿಗಳು ಎಲ್ಲ ಮನೆಯಲ್ಲಿ ಧ್ವಜವನ್ನ, ಭಾರತದ ತ್ರಿವರ್ಣ ಧ್ವಜವನ್ನ ಹಾರಾಡಿಸಬೇಕೆನ್ನ ಏನು ಕರೆ ಕೊಟ್ಟಿದ್ದಾರೆ. ನಾವೆಲ್ಲವನ್ನ ಭಕ್ತಿಪೂರ್ವಕವಾಗಿ ಸ್ವಾಭಿಮಾನದ ಸಂಕೇತವಾಗಿ ಧ್ವಜವನ್ನು ಹಾರಾಡಿಸುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಇವತ್ತು ಹಾಕಿದಂತ ಧ್ವಜವನ್ನ 15ನೇ ತಾರೀಕು ಸಂಜೆ ತೆಗಿಬೇಕು. 15ನೇ ತಾರೀಕು ಎಲ್ಲರೂ ಕಡ್ಡಾಯವಾಗಿ ತೆಗಿಬೇಕು. ಎಲ್ಲ ಧ್ವಜದ ಹಾಗೆ ನಿರಂತರವಾಗಿ ಇಡಬಾರದು. ತೆಗೆದ ನಂತರ ಆ ಧ್ವಜವನ್ನ ಅತ್ಯಂತ ಜೋಪಾನವಾಗಿ ಒಳಗಿಡಬೇಕು. ನಾವು ಹೇಗೆ ಬಂಗಾರವನ್ನು ಒಳಗಿಡ್ತೇವೆ ಅದೇ ರೀತಿ ಈ ಧ್ವಜವನ್ನು ಕೂಡ ಅಷ್ಟೇ ಭದ್ರತೆಯಿಂದ ಒಳಗಿಡಬೇಕು. ಯಾವುದೇ ಕಾರಣಕ್ಕೆ ಅಲ್ಲಿ ಇಲ್ಲಿ ಬಿಸಾಡುವಂಥದ್ದು ಅದೆಲ್ಲ ಮಾಡಬಾರದು. ಮತ್ತೆ ಧ್ವಜ ಹಾಕುವಾಗ ಕೂಡ ಅದರ ನಿಯಮವನ್ನ ಕಡ್ಡಾಯವಾಗಿ ಪಾಲನೆ ಮಾಡುವಂತ ಕೆಲಸವನ್ನೆಲ್ಲ ನಾವೆಲ್ಲ ಒಟ್ಟಿಗೆ ಮಾಡುವ. ಒಟ್ಟು ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ. ನಾನು ಧನಲಕ್ಷ್ಮಿ ಹೇಳಿದ್ರೆ ಹೆಚ್ಚಾಗ್ತದೆ ಗೊತ್ತಿಲ್ಲ, ಇವರು MLA ಶಾಸಕರು ಇರಬೇಕಿತ್ತು. ಮುಂದಿನ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಮಹಿಳೆಯರಿಗೆ ಯಾವುದಾದ್ರೂ ಸಂಘಟನೆ ಕೊಡದಿದ್ರೆ ದುರ್ಗಾವಾಹಿನಿಗೆ ಕೊಡ್ಲಿಕ್ಕೆ ಎಲ್ಲರೂ ಸಮರ್ಥನೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿದ್ದಾಗಲೇ ಹೇಳಿದ್ರೆ ಒಳ್ಳೇದಿತ್ತು. ಅವರು ಹೋದ್ರು, ಆದ್ರೆ ನಾವೆಲ್ಲ ಇದ್ದುಕೊಂಡು ಸಹಕಾರ ಮಾಡುವ. ಯಾಕೆಂದ್ರೆ ಎಲ್ಲಿ ಚಟುವಟಿಕೆ ಆಗ್ತದೆ, ಎಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ ಅವರಿಗೆ ಬೆಂಬಲಿಸುವುದು, ಅವರಿಗೆ ಪ್ರೋತ್ಸಾಹ ಕೊಡುವುದು ನಮ್ಮ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಒಳ್ಳೆಯ ಕೆಲಸ ಮಾಡಿದಂತ ದುರ್ಗಾವಾಹಿನಿ ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಆತ್ಮೀಯ ಮಿತ್ರರಾದ 300 ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ವಿಲ್ಫ್ರೆಡ್ ಮತ್ತು ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ನಮ್ಮ ಬಾಬು ಶೆಟ್ಟಿ ಇದ್ದಾರೆ, ಎಲ್ಲ ನಿಮ್ಗೆ ಎಲ್ರಿಗೂ ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಒಟ್ಟಿಗೆ ಒಂದಾಗಿ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡುವ. ಎಲ್ರಿಗೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧಿಕಾರಿಯಾಗಿ ಸಮರ್ಥವಾಗಿ ಜಿಲ್ಲೆಯ ತಂಡವನ್ನು ನಿರ್ವಹಿಸುವುದರ ಜೊತೆಗೆ ಇರಲಿ, ಸದಾ ಶುಶ್ರೂಷೆ ಇರಲಿ ಅಥವಾ ಹೋಗೊಟ್ಟು ಅವರಿಗೆ ಸೇವೆಯನ್ನ ನೀಡುವಂತಹ ನಮ್ಮ ಜೊತೆ ಇದ್ದಾರೆ. ಅವರನ್ನ ಮತ್ತೊಮ್ಮೆ ತಮ್ಮೆರಡು ಶುಭ ನುಡಿಗಳ ಮೊದಲನೇದಾಗಿ ಇದಕ್ಕೆ ನಾನು ಶುಭ ಹಾರೈಸ್ತಿದ್ದೇನೆ. ಈ ಒಂದು ದುರ್ಗಾವಾಹಿನಿ ಮಹಿಳಾ ಮಂಡಳಿ ಏನಿದೆ, ಇಲ್ಲಿಗೆ ನಾನು ಪ್ರಥಮವಾಗಿ ಇವತ್ತು ಭೇಟಿ ಕೊಟ್ಟರು ಕೂಡ ಇದರ ಚಟುವಟಿಕೆಗಳನ್ನು ನಾನು ನಮ್ಮ ಧನಲಕ್ಷ್ಮಿ ಮೇಡಮ್ ಅವರ ಒಂದು ಫೋಟೋಗಳ ಮೂಲಕ, ಅವರ ಸ್ಟೇಟಸ್ ತುಂಬ ಜನಪ್ರಿಯ, ನಾವೆಲ್ಲ ಅವರ ಸ್ಟೇಟಸ್ನ ಅಭಿಮಾನಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಏನೆಲ್ಲ ಚಟುವಟಿಕೆಗಳು ಅವರ ಈ ಒಂದು ಕಾರ್ಯಕ್ರಮ ನಡೆಯಲಿ ಆಗ್ತಾ ಇದೆ ಅದರ ಬಗ್ಗೆ ನನಗೆ ಸ್ವಲ್ಪ ಅರಿವಿದೆ, ಮಾಹಿತಿ ಇದೆ. ತುಂಬ ಒಂದು ಅರ್ಥಪೂರ್ಣವಾಗಿರುವಂಥದ್ದು ಮತ್ತು ಸಮಾಜಕ್ಕೆ ಒಂದು ಏನು ಪೂರಕವಾದಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಇದಕ್ಕೆ ನಾನು ಇದರ ಎಲ್ಲ ಸದಸ್ಯರಿಗೆ ನಾನು ಮತ್ತೊಂದು ಸಲ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವಾಗಲೂ ಹೇಳ್ತೇವೆ, ಒಂದು ದೇಶ ಒಂದು ಮುಂದುವರಿಬೇಕಾದ್ರೆ ಆರ್ಥಿಕವಾಗಿಯೂ ಅದು ಸದೃಢವಾಗಿರಬೇಕು, ಮತ್ತು ಆರೋಗ್ಯವಂತ ಸಮಾಜದ ಒಂದು ನಿರ್ಮಾಣವೂ ಆಗಿರ್ಬೇಕಂತ. ನಾವೀಗ ನಮ್ಮ ಇವರು ಹೇಳಿದರು ಸತೀಶ್ ಕುಂಪಲ ಸರ್, ಯಾಕಂತ ಹೇಳಿದರೆ ಆರೋಗ್ಯವನ್ನು ನಮ್ಮ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ನೀಡುವಂಥ ಹಿನ್ನೆಲೆಯಲ್ಲಿ ನಮ್ಮ ತಳಮಟ್ಟದ ಕಾರ್ಯಕರ್ತರು ತಾವು ಹೇಳಿದಾಗೆ ಹೆಚ್ಚಿನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇದರಲ್ಲಿ ಯಾವುದೇ ರೀತಿಯ ನಾವು ಅತಿಶಯೋಕ್ತಿ ಇಲ್ಲ. ಅದು ಒಬ್ಬ ಆರೋಗ್ಯ ಕಾರ್ಯಕರ್ತೆ ಆಗಿರ್ಬೋದು, ಅಂಗನವಾಡಿಯ ಕಾರ್ಯಕರ್ತೆ ಆಗಿರ್ಬೋದು, ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು. ಸೊ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಪ್ರದೇಶ ಅಥವಾ ಒಂದು ಗ್ರಾಮ ಆರೋಗ್ಯವಂತ ಆಗಿದ್ರೆ ಆ ಮೂಲಕ ನಮ್ಮ ಒಂದು ಹಳ್ಳಿ, ಅದರ ಮೂಲಕ ನಮ್ಮ ತಾಲೂಕು, ರಾಜ್ಯ ಮತ್ತು ನಮ್ಮ ದೇಶವೂ ಕೂಡ ಅಭಿವೃದ್ಧಿ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಈ ಬಾರಿ ನಾವು ಭಾಳ ಸಂತೋಷದಿಂದ ಮತ್ತು ಸಂಭ್ರಮದಿಂದ ಈ ಒಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವನ ಆಚರಿಸ್ತಿದ್ದೇವೆ. ಈ ಸಂಭ್ರಮ ಯಾವತ್ತೂ ಇರಬೇಕು, ಸಡಗರ ಯಾವತ್ತೂ ಇರಬೇಕು. ನಮ್ಮಲ್ಲಿ ಒಂದು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಸದಾ
ಸಿದ್ಧರಾಗಬೇಕಂತ ಹೇಳ್ತಾ, ಮುಖ್ಯವಾಗಿ ಇಲ್ಲಿ ಹಲವಾರು ಇವತ್ತು ಆಟೋಟ ಸ್ಪರ್ಧೆಗಳು ಕೂಡ ನಡೀಲಿಕ್ಕಿದೆ ಅಂತ ಹೇಳಿದ್ರು ಅವರು. ಸೊ ಎಲ್ಲರೂ ಕೂಡ ಆರಾಮವಾಗಿ ಚೆನ್ನಾಗಿ ಈ ಒಂದು ಇದರಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ. ಯಾಕೆಂತ ಹೇಳಿದ್ರೆ ಮನಸ್ಸಿನ ಆರೋಗ್ಯ ಅಂತ ನಾವು ಹೇಳಿದ್ರೆ ಕೇವಲ ದೈಹಿಕ ಆರೋಗ್ಯ ಅಲ್ಲ, ಮನಸ್ಸಿನ ಆರೋಗ್ಯ ಕೂಡ ತುಂಬಾ ಮುಖ್ಯ. ಮನಸ್ಸಿನ ಆರೋಗ್ಯಕ್ಕೆ ಈ ತರದ ಚಟುವಟಿಕೆಗಳು ತುಂಬಾನೇ ಅವಶ್ಯಕ. ನಮ್ಮನ್ನು ನಾವು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳೋದು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೋದು, ಸೊ ಅದನ್ನೆಲ್ಲ ಇಲ್ಲಿ ಇವತ್ತು ಏರ್ಪಡಿಸಿದ್ದಾರೆ. ಸೊ ಎಲ್ಲರೂ ಭಾಗವಹಿಸೋದ್ರ ಮೂಲಕ ನಮ್ಮ ಒಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕಂತ ಕೇಳ್ತಾ ಇದ್ದೇನೆ. ವಿಶ್ವ ಅಭಿವೃದ್ಧಿ ಇಲಾಖೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದಂತಹ ಶೈಲಜಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಒಂದು ವಾರ 10 ದಿವಸ ಕೂಡ ಆಗಲಿಲ್ಲ, ಒಂದು 6 ದಿವಸದ ಹಿಂದೆ ಈ ಕಲ್ಪನೆ ನಮಗೆ ಕೊರೋನಾಕ್ಕಿಂತ ಮುಂಚೆ ಇತ್ತು. ಮಹಿಳೆಯರೆಲ್ಲ ಸೇರಬೇಕು. ಕೊರೋನಾಕ್ಕಿಂತ ಮುಂಚೆ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಆಗಿತ್ತು ಕುತ್ತಾರ್ ಶಾಲೆಯಲ್ಲಿ. ಕುತ್ತಾರ್ ಶಾಲೆ ಮುಖ್ಯೋಪಾಧ್ಯಾಯರು ಕೂಡ ನಮ್ಮ ಜೊತೆ ಇದ್ದಾರೆ, ಎಲ್ಲ ಸಂಘ ಸಂಸ್ಥೆಯ ಅಕ್ಕಂದಿರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸತೀಶಣ್ಣ ಹೇಳಿದಾಗೆ ಯಾವುದೇ ಪ್ರಶಸ್ತಿಗಳನ್ನು 20 ವರ್ಷದಿಂದ ನಾವು ನಿರೀಕ್ಷೆ ಮಾಡಲಿಲ್ಲ. ಮುಂದಿನ ಶಾಸಕರಾದರೂ ಮತ್ತು ಇರುವಂಥವರಾದರೂ ನಮ್ಮ ಸೇವೆಯನ್ನು ಗಮನಿಸಿ ಅಧ್ಯಕ್ಷರಿದ್ದಾರೆ. ಯಾಕಂದರೆ ಪ್ರಶಸ್ತಿಯನ್ನು ಹೊರಟು ಹೋದಂಥ ಕುಟುಂಬ ನಮ್ಮ ದುರ್ಗಾವಾಹಿನಿ ಕುಟುಂಬ ಅಲ್ಲ. ನಮಗೆ ಸೇವೆ ಬೇಕು, ಮಹಿಳೆಯರು ಸಂತೋಷವಾಗಿರಬೇಕು. ಅದು ನಿಜವಾಗಿಯೂ ನಮ್ಮ ಜೀವನದ ಒಂದು ಅಮೂಲ್ಯವಾದ ಕ್ಷಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕಿಶೋರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಸಮಯ ಮೀರ್ತಾ ಇದೆ. ಸ್ಪರ್ಧೆಯ ಎಲ್ಲ ಸ್ಪರ್ಧಿಗಳೆಲ್ಲ ಕಾಯ್ತಾ ಇದ್ದಾರೆ ಬಿಸಿಲಿನ ಬೇಗೆ. ಈಗ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಮತ್ತು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿರುವಂಥವರು ನಮ್ಮ ಇಒ ಸರ್, ಇಲ್ಲಿ ಅಧ್ಯಕ್ಷರು ಮತ್ತು ವಿಶೇಷವಾಗಿ ನಮ್ಮ ರವೀಂದ್ರ ರಾಜ್ ನಾಯ್ಕ ಅವರನ್ನು ಸ್ಮರಿಸಲೇಬೇಕು. ಏನೇ ಕಾರ್ಯಕ್ರಮ ಇದ್ರೆ ಅವ್ರು ಕೇಳುವುದಿಲ್ಲ ಏನಂತ, ನೀವು ಮಾಡಿ ಮತ್ತೆ ಹೇಳಿ ಅಂತ. ಮತ್ತೆ ಗೊತ್ತಿದೆ ಅವರು ಇವತ್ತು ಬೆಳಗ್ಗೆ ಕೂಡ ನಮಗೆಲ್ಲರಿಗಿಂತ ಮುಂಚಿತವಾಗಿ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಅವರ ಪೂರ್ವ ತಯಾರಿಯನ್ನು ನೋಡ್ತಾ ಇದ್ರು. ಅವರ ಏನು ಶುಭ ನುಡಿಗಳು ನಮಸ್ಕಾರದಲ್ಲೇ ಮುಗಿಸಿ ಈಗ ಕಾರ್ಯಕ್ರಮದ ಸಭಾಧ್ಯಕ್ಷತೆಯ ನುಡಿಗಳು ಮುನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಲ್ಫ್ರೆಡ್ ಅವರಿಂದ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅತ್ಯುತ್ತಮ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಧನಲಕ್ಷ್ಮಿ ಗಟ್ಟಿ ಅವರು, ಅವರ ಶ್ರಮ ಇದರ ಹಿಂದೆ ಇದೆ. ಹಾಗೂ ದುರ್ಗಾವಾಹಿನಿ ಹಾಗೂ ಸಂಜೀವಿನಿ ಒಕ್ಕೂಟ ಎಲ್ಲ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಎಲ್ಲ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ವಾರ ಮುಂದೆ ಈ ಮೀಟಿಂಗ್ ಅನ್ನು ಕರೆದು ಆ ಮೀಟಿಂಗಿಗೆ ನಾನು ಸಹ ಬಂದಿದ್ದೆ. ನಾನು ಪಂಚಾಯತಲ್ಲಿ ಎಷ್ಟು ಬ್ಯುಸಿ ಇದ್ರು ಕೂಡ ಧನಲಕ್ಷ್ಮಿ ಗಟ್ಟಿ ಅವರು ನನ್ನನ್ನು ಬಿಡ್ತಿರ್ಲಿಲ್ಲ. ಅಧ್ಯಕ್ಷರೇ, ನೀವು ಬನ್ನಿ, ಈ ಕಾರ್ಯಕ್ರಮ ಚಂದ ಆಗಬೇಕು, ಈ ಕಾರ್ಯಕ್ರಮದ ಜೊತೆ ನೀವಿದ್ರೆ ನಮಗೆ ಸ್ವಲ್ಪ ಉತ್ಸವ ಸಿಗ್ತದೆ. ಆಗ ರಾತ್ರಿ ತನಕ ಸಹ ಕಾಲ್ ಮಾಡ್ತಾ, ಅಧ್ಯಕ್ಷರೇ ಸ್ಟೇಜ್ ಅವರಿಗೆ ಹೇಳಿದ್ದೀರಾ, ಮೈಕ್ ಸೆಟ್ಟಿಗೆ ಅವರಿಗೆ ಹೇಳಿದ್ದೀರಾ, ಬ್ಯಾನರ್ ಅವರಿಗೆ ಹೇಳಿದ್ರ, ಇನ್ವಿಟೇಷನ್ ಅವರಿಗೆ ಹೇಳಿದ್ರ, ಹಾಗೆ ಯಾವಾಗಲೂ ಅವರು ನನ್ನನ್ನು ಕಿವಿ ಹಿಡ್ತಾ ನನ್ನನ್ನು ಒಂದು ಪ್ರೋತ್ಸಾಹ ಕೊಡ್ತಾ ಇದ್ರು. ನಾನು ಮತ್ತು ಅವರು ನಾವು ಸಮಾಜ ಸೇವಕರಾಗಿದ್ದರು. ನಾನು ಪಂಚಾಯತ್ ಸದಸ್ಯ ಆಗುವ ಮೊದಲು ನಾವು ಒಟ್ಟಿಗೆ ಸಮಾಜ ಸೇವೆ ಮಾಡ್ತಿದ್ದೆವು. ಹಾಗೆ ಅವರ ಒಂದು ಉತ್ಸವ ಯಾವಾಗಲೂ ಕಮ್ಮಿ ಆಗಲಿಕ್ಕಿಲ್ಲ. ಉಳ್ಳಾಳ ತಾಲೂಕಲ್ಲಿ ಮುಂದಿನ ದಿವಸ ಮಹಿಳೆ ಒಂದು ಶಾಸಕಿಯಾಗಿ ಬಂದರೆ ನಮ್ಮ ಉಳ್ಳಾಳದಲ್ಲಿ ಅವರ ಒಂದು ಜನರು ಗುರುತಿಸ್ತಾರೆ ಅಂತ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹಾಗೆ ನಮ್ಮ ಪ್ರತಿ ಈ ವೇದಿಕೆಯಲ್ಲಿ ಮುಂದೆ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ, ನಮ್ಮ ಪಂಚಾಯತಿಯ ಸಿಬ್ಬಂದಿ ವರ್ಗ ಕೂಡ ಇದೆ, ನಮ್ಮ ರವೀಂದ್ರ ನಾಯ್ಕ ಕೂಡ ಇದ್ದಾರೆ. ತುಂಬ ಖುಷಿ ಆಗ್ತದೆ ನಮ್ಮ ಉಳ್ಳಾಳ ತಾಲೂಕಿನಲ್ಲಿ 300 ಗ್ರಾಮ ಪಂಚಾಯತಲ್ಲಿ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಆಗುವಾಗ ನನಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಮ್ಮ 300 ಗ್ರಾಮ ಪಂಚಾಯತಿಗೆ ನಮ್ಮ ದೇಶದ ಪ್ರಧಾನಿಯವರು ನಮಗೆ 300 ಗ್ರಾಮಕ್ಕೆ ದೀನ್ ದಯಾಳ್ ಉಪಾಧ್ಯಾಯ ಅವಾರ್ಡನ್ನು ಕೊಟ್ಟಿದ್ದಾರೆ. ನಾನು ಅವರಿಗೆ ಅಭಿನಂದಿಸ್ತೇನೆ. ಇವತ್ತು ನಮ್ಮ 300 ಗ್ರಾಮ ಪಂಚಾಯತಿಯಲ್ಲಿ ಇದರ ಹಿಂದೆ ತುಂಬ ಇಲಾಖೆ ಉಂಟು. ಆ ಇಲಾಖೆ ಅವರು ಗುರುತಿಸಿ ನಮ್ಮ ಗ್ರಾಮ ಪಂಚಾಯತಿಯನ್ನು ನಮ್ಮ CO ಅವರಿದ್ದಾರೆ, ನಮ್ಮ ಕಾರ್ಯನಿರ್ವಹಣಾಧಿಕಾರಿ ತಾಲೂಕ್ ಪಂಚಾಯತ್ ಇಒ ಅವರಿದ್ದಾರೆ, ಹಾಗೂ ಆರೋಗ್ಯ ಇಲಾಖೆ ಅವರಿದ್ದಾರೆ. ಪ್ರತಿಯೊಬ್ಬರ ಸಹಕಾರದಿಂದ ನಮ್ಮ 300 ಗ್ರಾಮ ಪಂಚಾಯತ್ ಈ ಅವಾರ್ಡನ್ನು ಸಿಕ್ಕಿದೆ. ಹಾಗೂ ಅಮೃತ ಯೋಜನೆ ಅಡಿಯಲ್ಲಿ ಕೂಡ ನಮ್ಮ ಅವಾರ್ಡ್ ಸಿಕ್ಕಿದೆ. ಗಾಂಧಿ ಗ್ರಾಮ ಪುರಸ್ಕಾರ 2 ಸಿಕ್ಕಿದೆ. ನಮ್ಮ ಗ್ರಾಮದಲ್ಲಿ ಪ್ರಶಸ್ತಿಯ ಸುರುಮಲವೇ ಬಂದಿದೆ. ಹಾಗಾದರೆ ಈ ಗ್ರಾಮದ ಇದರ
ಇದರ ಸಂತೋಷ ಈ ಗ್ರಾಮದ ಜನರಿಗೆ, ಯಾಕಂದ್ರೆ 300 ಗ್ರಾಮದ ಜನರು ಸಹಕರಿಸಿದ್ದರಿಂದ, ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಸಹಕರಿಸಿದ್ದರಿಂದ ಇಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಸರ್ಕಾರ ನಮ್ಮನ್ನು ಗುರುತಿಸಿ ನಮಗೆ ಒಂದು ಪ್ರಶಸ್ತಿ ಕೊಟ್ಟಿದ್ರೆ ಅದು 300 ಗ್ರಾಮ ಪಂಚಾಯತಿಗೆ ಸಲ್ಲಿಸ್ತದೆ, ಹಾಗೆ 300 ಗ್ರಾಮದ ಜನರಿಗೆ ಅದು ಸಲ್ಲಿಸ್ತದೆ ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಈ ಮಹಿಳೆಯರಿಗೆ ಸ್ಪೋರ್ಟ್ಸ್ ಉಂಟು, ಆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಹಗ್ಗ ಜಗ್ಗಾಟ, ಲಗೋರಿ ಉಂಟು ಮತ್ತು ನೃತ್ಯ ಇದೆಲ್ಲ ಉಂಟು. ಜಾಸ್ತಿ ಭಾಷಣ ಮಾಡಿದರೆ ನಿಮಗೆ ಸ್ಪೋರ್ಟ್ಸಿಗೆ ತೊಂದರೆ ಆಗ್ತದೆ. ನಿಮ್ಮ ಸ್ಪೋರ್ಟ್ಸ್ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಪ್ರೈಸ್ ತೆಗಿಲಿಕ್ಕೆ ಆಗುದಿಲ್ಲ. ಒಂದೊಂದು ತಂಡ ಒಂದು ಸೋಲ್ಲೇಬೇಕು, ಒಂದು ಗೆಲ್ಲಬೇಕು, ಒಂದು ಸೋಲ್ಲೇಬೇಕು. ಆದರೂ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಈ ಸ್ವತಂತ್ರದ ಸಂಭ್ರಮ ಎಲ್ಲರೂ ಸವಿರುಚಿ ಸೆವೀರಿ ಅಂತ ಹೇಳ್ತಾ, ಮತ್ತೆ ಪ್ರತಿ ಮನೆಗೆ ನಮ್ಮ ಸರ್ಕಾರ ಸುತ್ತೋಲೆಯನ್ನು ಕಲಿಸಿದೆ. ನಮ್ಮ ಪ್ರತಿಯೊಂದು ಮನೆಗೆ ಧ್ವಜವನ್ನು ಹಾರಿಸಬೇಕು. ಆ ಧ್ವಜವನ್ನು ಈಗ ಹೇಳಿದಾಗೆ ಸತೀಶ್ ಕುಂಪಳ್ಳಿ ಹೇಳಿದರು, ನಮ್ಮ ಶಾಸಕರು ಹೇಳಿದರು, ಪ್ರತಿಯೊಬ್ಬರು ಹೇಳಿದರು, ಸಂಜೆ 15 ತಾರೀಕು ಸಂಜೆ 6 ಗಂಟೆ ಒಳಗೆ ಅದನ್ನು ಇಳಿಸಬೇಕು. ಯಾರು ಕೂಡ ಧ್ವಜಕ್ಕೆ ಅಗೌರವ ಬರದ ಹಾಗೆ ನೋಡಿಕೊಳ್ಳಿ. ನಿಮ್ಮ ಮಕ್ಕಳ ಕೈಯಲ್ಲಿ ಧ್ವಜ ಕೊಟ್ಟು ಕಸದ ತೊಟ್ಟಿಯಲ್ಲಿ ಬಿಸಾಡಬೇಡಿ. ಆ ಧ್ವಜಕ್ಕೆ ಇದ್ದ ಗೌರವ ನಾವು ಅದಕ್ಕೆ ಸಲ್ಲಿಸಲೇಬೇಕು. ಯಾಕಂದರೆ 75 ವರ್ಷ ಮೊದಲು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಅನ್ನ ನೀರು ಬಿಟ್ಟು ದೇಶ ಪ್ರೇಮವನ್ನು ಕೊಟ್ಟು ಜೀವವನ್ನು ಬಲಿ ತೆಗೆದುಕೊಂಡಿದ್ದಾರೆ. ಇವತ್ತು ನಮಗೆ ಪ್ರತಿಯೊಬ್ಬರಿಗೆ 75ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಲಿಕ್ಕೆ ನಾವು ವಿವಿಧ ರೀತಿಯಲ್ಲಿ ಮಾಡ್ತೇವೆ. ಆವತ್ತು ನಿದ್ದೆ ಬಿಟ್ಟು ಉಪವಾಸ ಬಿಟ್ಟು ನಮ್ಮ ದೇಶವನ್ನು ರಕ್ಷಣೆ ಮಾಡಿದಂಥ ನಮ್ಮ ದೇಶದ ಎಲ್ಲ ಗೌರವಾನ್ವಿತ ಯೋಧರಿಗೆ ಹಾಗೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ದೇಶದ ನಮನವನ್ನು ಅವರಿಗೆ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಕ್ಕೂಟ ಮಹಿಳಾ ಮತ್ತು ಮಕ್ಕಳ ಎಲ್ಲ ಸೋದರಿಯರನ್ನು ಕೂಡ ತಮ್ಮ ಮಾತುಗಳ ಮೂಲಕ ನಮಗೆ ಅಭಿನಂದನೆಯನ್ನು ನೀಡಿದಂತಹ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸಮಾಜದ ಸದಾ ತುಡಿತ, ನೀವು ಆಮಂತ್ರಣ ಪತ್ರಿಕೆಯಲ್ಲಿ ಒಂದು ಗಮನಿಸಿರ್ಬೋದು. ಅದರ ಹಿಂದಿನ ಪೇಜಲ್ಲಿ ಏನೆಲ್ಲ ಈ ಗ್ರಾಮ ಪಂಚಾಯತಿನಿಂದ ಅಮೃತ ಮಹೋತ್ಸವಕ್ಕೆ ಉಡುಗೊರೆ ಕೊಡ್ತಾ ಇದ್ದೇವೆ ಎಂಬುದನ್ನು ಕೂಡ ಇವತ್ತು ಅಧ್ಯಕ್ಷರು ಒಂದೇ ನಾಣ್ಯದ 2 ಮುಖಗಳಾಗಿ ಪ್ರಿಂಟ್ ಅನ್ನು ಮಾಡಿದ್ದಾರೆ. ಅದಕ್ಕೆ ಇನ್ನೊಂದು ತಲೆ ಆಡ್ತಾ ಇದೆ. ನಾನು ಹೇಳಿದೆ ಅಲ್ಲ, ಈಗಾಗಲೇ ಒಬ್ರು ಮೂಲ ಬೇಕಾಗ್ತದೆ. ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಗ್ರಾಮ ಪಂಚಾಯತಿನ ಸದಸ್ಯರ ನೇತೃತ್ವದ ತಂಡ ಬಹಳ ಉತ್ತಮವಾದಂಥ ಚಟುವಟಿಕೆ ಮಾಡ್ತಾ ಇದೆ. ಮಗದೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಸ್ನೇಹಿತರೆ, ಕಾರ್ಯಕ್ರಮ ವೇಗವಾಗಿ ಆರಂಭವಾಗುತ್ತೆ. ಒಂದೇ ಮಾತಿನಲ್ಲಿ ಧನ್ಯವಾದ ಇರುತ್ತೆ. ಅನಂತರ ಸಂಜೀವಿನಿ ಒಕ್ಕೂಟದ ಎಲ್ಲರಲ್ಲೂ ಕೂಡ ವಿನಂತಿ, ಇವತ್ತು ಯಾವುದೇ ಕೆಮಿಕಲ್ಸ್ ಇಲ್ಲದೆ, ಅಂದ್ರೆ ತಮ್ಮ ಸ್ವದೇಶಿ ಉತ್ಪನ್ನಗಳ ಜೊತೆ ತನ್ನ ಮನೆಯಲ್ಲಿ ಮಾಡುವ ತಜಂಕಿಂದ ಸೊಪ್ಪು ಶುರುವಾಗಿದೆ. ತಜಂಕ್ ಅಂತ ಹೇಳಿದ್ರೆ ಪೊಣ್ಣಾದ ಪುಟ್ಟರ ಬಲ್ಲಿ, ತಜಂಕಾದ ಕೊಡಿಪೆರ ಬಲ್ಲಿ ಅಂತ ನನ್ನ ಅಜ್ಜಿ ಹೇಳ್ತಾ ಇದ್ರು. ಆದ್ರೆ ನಾನು ಅಜ್ಜಿ ಆಗುವಾಗ ಹೇಳ್ತೇನೆ, ಪೊಣ್ಣಾದೆ ಪುಟ್ಟೋಡು, ತಜಂಕಾದೆ ಕೊಡಿಪೋಡು ಅಂತೇಳಿ. ತಜಂಕ್ ಯಾವಾಗ್ಲೂ ತಿನ್ಲಿಕ್ಕೆ ಸಿಗುವುದಿಲ್ಲ, ಅದು ಸಿಗುವುದು ಆಷಾಢದಲ್ಲಿ ಮಾತ್ರ. ಯಾಕಂದ್ರೆ ಹೆಣ್ಣಿನ ಬೆಲೆಯನ್ನ ನಾವೇ ಅರ್ಥ ಮಾಡಿಕೊಂಡ್ರೆ, ಶಾಸಕರು ಹೇಳಿದಾಗೆ ಸ್ವಾಭಿಮಾನದ ಹೆಣ್ಮಕ್ಳು ಒಂದ್ಸಲ ತಲೆ ಎತ್ತಿ ನಿಂತ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಎಂಬುದನ್ನು ಕೂಡ ಹೇಳಿದ್ದಾರೆ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ವಂದಿಸುತ್ತಾ, ಸನ್ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಸತೀಶ್ ಕುಂಪಲ್ ಅವರು ಸಂಜೀವಿನಿ ಒಕ್ಕೂಟದ ಮಾರಾಟ ಮೇಳವನ್ನು ಉದ್ಘಾಟನೆ ಮಾಡ್ತಾರೆ. ಆ ಟೈಮಲ್ಲಿ ಅಲ್ಲಿ ಟೀಚರ್ಸ್ಗಳು ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಹೆಸರನ್ನ ಒಮ್ಮೆ ಹೇಳ್ತಾರೆ, ನಿಮ್ಮ ಹೆಸರನ್ನ ಕರೀತಾರೆ. ಎಲ್ಲರೂ ಕೂಡ ಈ ವೇದಿಕೆಯ ಮುಂಭಾಗದಲ್ಲಿ ರೆಡಿ ಆಗಿರ್ಬೇಕು. ಮತ್ತು ಎಲ್ಲ ಮಹಿಳೆಯರಿಗೆ ಒಂದು ಎನರ್ಜಿ ಡ್ರಿಂಕ್ ಗೇಮ್ ಅನ್ನ ಮಾಡ್ತೇನೆ. ಅನಂತರ ನಿಮ್ಮ ಸ್ಪರ್ಧೆಗಳು ಆರಂಭವಾಗುತ್ತೆ. ಈಗ ಧನ್ಯವಾದ. ಈ ಕಾರ್ಯಕ್ರಮದ ಸಂಪೂರ್ಣವಾಗಿ ಸಹಕಾರ ನೀಡಿ ನಮ್ಮ ಜೊತೆ ಸಹಕರಿಸಿರುವಂತಹ ಸಂಜೀವಿನಿ ಒಕ್ಕೂಟದ ಮೆಂಟರ್ ಆಗಿರುವಂತಹ ಶ್ರೀಮತಿ ನಳಿನಾಕ್ಷಿ ಅವರಿಂದ ನಮ್ಮ ಪಂಚಾಯತ್ ಅಧ್ಯಕ್ಷ ವಿಲ್ವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇವರಿದ್ದಾರೆ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಇದ್ದಾರೆ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮ್ಮ ತಾಲೂಕಿನಿಂದ ಆಗಮಿಸಿರುವಂತಹ ನಮ್ಮ ಸತೀಶ್ ಕುಂಬಳ ಇವರು ಇದ್ದಾರೆ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಇರುವಂತಹ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ, ಬಂದಿರುವ ಮಹಿಳೆಯರಿಗೂ, ಶ್ರೀಶಕ್ತಿ ಮಹಿಳೆಯರಿಗೂ, ಸಂಜೀವಿನಿ ಒಕ್ಕೂಟದ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಪ್ರೇಕ್ಷಕರಿಗೂ ಈ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ,
ಧನ್ಯವಾದವನ್ನು ಮುಗಿಸುತ್ತಿದ್ದೇನೆ. ಗೀತಾ ಜೀವನ್ ಅವರು ಕೂಡ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಮೇಲ್ವಿಚಾರಕರಾದಂತಹ ಅನುಪಮ ಕೂಡ ಇದ್ದಾರೆ. ಯಾರನ್ನು ಕೂಡ ಈ ಭಾಗದಲ್ಲಿ ತಗೊಳ್ಳಿಲ್ಲ, ನಿಮಗೂ ಪರಿಚಯ ಇಲ್ಲದಂತಹವರನ್ನೇ ಸ್ಪರ್ಧೆಯ ತೀರ್ಪುಗಾರರನ್ನಾಗಿ ಯಾಕೆ ಕರೆಸಿದ್ದೇವೆ ಅಂತ ಹೇಳಿದ್ರೆ, ಮೊನ್ನೆ ಇತ್ತು ಏರ್ ಬರ್ಪೇರಿ ಅಂತೇಳಿ, ಎಂಕೆ ಗೊತ್ತಿಜ್ ಅಂತ ಹೇಳಿದೆ. ನಿನ್ನೆ ರಾತ್ರಿಯಿಂದ ಬೆಳಿಗ್ಗೆ ನನ್ನ ಜೊತೆ ತೀರ್ಪುಗಾರರು ಸ್ಪಂದಿಸಿದ್ದಾರೆ. ಇನ್ನಷ್ಟು ತೀರ್ಪುಗಾರರು ಮತ್ತೆ ನಮ್ಮ ಜೊತೆ ಹೊರಗಡೆಯಿಂದ ಬಂದು ಸೇರ್ಕೊಳ್ತಾರೆ. ಭಾಗವಹಿಸಿ ವಿಜೇತರಾದವರೆಲ್ಲರಿಗೂ ಕೂಡ ಪ್ರಮಾಣ ಪತ್ರ ಇದೆ, ಆಕರ್ಷಕವಾದಂತಹ ಬಹುಮಾನವನ್ನು ಕೂಡ ಕೊಡುವವರಿದ್ದೇವೆ. ಮತ್ತೊಮ್ಮೆ ತಮ್ಗೆಲ್ಲರಿಗೆ ಧನ್ಯವಾದವನ್ನ ಸಲ್ಲಿಸುತ್ತಾ ನೇರವಾಗಿ ಅತಿಥಿಗಳು ಸಂಜೀವಿನಿ ಒಕ್ಕೂಟದ ಅದ್ಭುತವಾದಂತಹ ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೆ, ಅದನ್ನು ಬಂದು ಉದ್ಘಾಟಿಸಬೇಕಾಗಿ ಸನ್ಮಾನ್ಯ ಸತೀಶ್ ಕುಂಪಲ ಮತ್ತು ಎಲ್ಲ ಅತಿಥಿವರರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ಸುನೀತಾ ಅವರು ಸ್ಪರ್ಧಾಳುಗಳ ಹೆಸರನ್ನ ಕರೀತಾರೆ. ಎಲ್ಲರೂ ಬಂದು ಪ್ರೇಕ್ಷಕರಲ್ಲಿರುವಂಥದ್ದು ಉಳಿದವರು ಇಲ್ಲಿ ಬಂದು ಸಹಕಾರ ನೀಡುವಂಥದ್ದು. ತಂಡಗಳ ವಿವರ: ಪವಿತ್ರ ವಲಯಗಳ ತಂಡ, ಉಳ್ಳಾಲ ವಲಯ, ದುರ್ಗವಾಹಿನಿ ಮಹಿಳಾ ಮಂಡಳಿ, ಬೆಂಗಳೂರು ವಲಯ. ಅದೇ ರೀತಿ ವೈಯಕ್ತಿಕ ದೇಶಭಕ್ತಿ ಗೀತೆ, ವಸಂತಿ, ರೇವತಿ, ಪವಿತ್ರ ವಲಯಗಳ. ಬಹಳ ಅದ್ಭುತವಾದಂತಹ ಸಂದೇಶವನ್ನ ತಮ್ಮ ನೃತ್ಯದಲ್ಲಿ ಕೊಟ್ಟಿದ್ದೀರಿ. ಅಭಿನಂದನೆಗಳು. ಸಂಖ್ಯೆ 2. ಮನ್ರೋ ಒಪ್ಪಂದದ ವಿಷಯಕ್ಕಾಗಿ ನನ್ನಲ್ಲಿ ಮಾತನಾಡಲು ಬಂದಿರುವಿರಾ? ಹೇಳಿ. ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗಾಗಿ ನಾವು ಕೂಲಿಯನ್ನು ಕೂಡ ನಿಮಗೆ ಕೊಡಬೇಕೇನು? ನೀವೇನು ನಮ್ಮ ಹೊಲವನ್ನು ಉತ್ತೀರಾ, ಬಿತ್ತೀರಾ, ಅಥವಾ ಹೊರೆ ಹೊತ್ತೀರಾ? ನೀರು ಹಾಕಿ ನಾಟಿ ನೆಟ್ಟಿರಾ, ಇಲ್ಲ ದಣಿದವರಿಗೆ ಅಂಬಲಿ ನೀಡಿದೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ದಾಯಾದಿಗಳೇ, ನೆಂಟರೇ, ಇಷ್ಟರೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಪ್ಪ ಒಂದೇ ಕಪ್ಪ. ಎಲೆ ಕೆಂಪು ಮುಸುಳಿಯ ಕೋತಿಯೇ, ಮೈಸೂರು ಸಂಸ್ಥಾನ ನಿಮ್ಮ ವಶವಾದದ್ದು ನಿಮ್ಮ ನರಿ ವಂಚನೆಯಿಂದ. ನಾವು ಕನ್ನಡಿಗರು, ಇದು ನಮ್ಮ ವೀರತ್ವ ಗುಣ. ಏನಂದಿ ನೀನು? ಮೈಸೂರು ಸಂಸ್ಥಾನ ನಿಮ್ಮ ವಶವಾದದ್ದು ನಿಮ್ಮ ವೀರತ್ವ ಗುಣದಿಂದ. ಛೀ ನಾಯಿ, ಮುಚ್ಚು ಬಾಯ್. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು, ಇಡೀ ಹಿಂದೂ ರಾಷ್ಟ್ರವನ್ನೇ ನಿಮ್ಮ ನಯ ವಂಚನೆಯಿಂದ ನುಂಗಿ ಕಬಳಿಸಲು ಬಂದಿರುವ ನಾಯಿಗಳು ನೀವು. ನಿಮಗೆ ಅಧಿಕಾರದ ಆಸೆಯೇ? ಅಧಿಕಾರ ಇರುವುದು ನಮಗೆ, ನಾವು ಕನ್ನಡಿಗರು. ನಿಮಗೆ ಕಿತ್ತೂರಿನ ಮೇಲೆ ಅಧಿಕಾರವಿರಲು ನೀವು ನಿಮ್ಮ ಅಪ್ಪ ತಾತಂದಿರು ಬಳಸಿಟ್ಟ ಆಸ್ತಿಯೇನು ಈ ಕಿತ್ತೂರು? ಹೋಗು, ಜೀವದಾನ ಮಾಡಿದ್ದೇನೆ, ನಡೆ. ಎಲೆ ಠಾಕ್ರೆ, ನನ್ನ ಈ ಖಡ್ಗ ನಿನ್ನ ರಕ್ತವನ್ನು ಸೀಳಿ ಕುಡಿಯಲು ಕಾಯುತ್ತಿದೆ. ನೀನೇನಂದೆ? ನಾನು ಹೆಣ್ಣಲ್ಲ. ಹೌದು, ನಾನು ಹೆಣ್ಣಲ್ಲ, ಹೆಮ್ಮಾರಿ. ಗಂಡನೆಯ ಗಂಡುಗಳಿ ಈ ಹೆಣ್ಣು, ಕಿತ್ತೂರಿನ ರಾಣಿ ವೀರ ಚೆನ್ನಮ್ಮ. ಈ ವಿಜಯೋತ್ಸವದ ತುಂಬಿಯನ್ನು ನಾನು ನನ್ನ ಕಿತ್ತೂರಿನ ಕಿಲ್ಲೆಯ ಮೇಲೆ ನನ್ನ ಧ್ವಜವನ್ನು ಹಾರಿಸದಿದ್ದರೆ ಈ ರಾಣಿ ಕಿತ್ತೂರು ಚೆನ್ನಮ್ಮನೇ ಅಲ್ಲ. ಏಳಿರಿ ಕಿತ್ತೂರಿನ ಕೆಚ್ಚೆದೆಯ ಕಲಿಗಳೇ, ಮುನ್ನುಗ್ಗಿ ಶತ್ರು ಸೈನ್ಯವನ್ನು ಚಂಡಮಾರುತದೆ ಮುನ್ನುಗ್ಗಿ ಮುಂಡವನ್ನು ಬೇರ್ಪಡಿಸಿ ಈ ರಕ್ತವನ್ನು ಹೀರಿ ಬಿಡೋಣ. ಏಳಿರಿ, ಎದ್ದೇಳಿರಿ. Tidak
देखा पेरिस